ತಂದೆಯಿಂದ ಅಪ್ಪಣೆಯನ್ನು ಪಡೆದುಕೊಂಡ ಹಾಗಾಯಿತು. ಯಾವ ಉದ್ದೇಶದಿಂದ ಈ ಹೊತ್ತು ಲಂಕೆಯಲ್ಲಿ ನಾನೇ ಅನಿವಾರ್ಯವಾಗಿ ಯುದ್ಧರಂಗಕ್ಕೆ ತೊಡಗಬೇಕಾಗಿ ಬಂತು, ಈ ವಿಚಾರವನ್ನು ಆಲೋಚಿಸುವಾಗ ನಮ್ಮ ತಂದೆಯವರದ್ದಾದಂತಹ ದುಃಖ, ಮಕರಾಕ್ಷನು ಅಳಿದಂತಹ ವಾರ್ತೆಯನ್ನು ಕೇಳಿದಂತಹ ಕ್ಷಣ ದಿಗಿಲುಗೊಂಡಂತಹ ಅವರದ್ದಾದಂತಹ ಮನೋಭಾವ, ಮುಂದೇನು ನಾನು ಸರ್ವಸ್ವವನ್ನು ಕಳಕೊಳ್ಳುವಂತಹ ಸ್ಥಿತಿ ಬಂತಲ್ಲ, ಈ ಬಗೆಯಿಂದ ಚಿಂತಿಸುತ್ತಿರುವಂತಹ ಕಾಲಕ್ಕೆ ಯಾವ ಲಂಕೆಯ ಉತ್ತರಾಧಿಕಾರಿಯಾಗಿ ಗೋಚರನಾಗಿದ್ದೇನೋ ಅಂತಹ ನಾನೇ ಉತ್ತರ ಕೊಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಂತು. ಆ ಕಾಲಕ್ಕೆ ಎದ್ದು ನಿಂತು ನಮ್ಮ ತಂದೆಯವರಿಗೆ ನಾನೇ ಧೈರ್ಯದ ಮಾತನ್ನು ಹೇಳಿದವ. ಹೆದರಬೇಕಾದ ಅನಿವಾರ್ಯತೆ ಇಲ್ಲ ಜನಕ. ಲಂಕೆಯದ್ದಾದಂತಹ ಒಂದು ಧೀರೋದಾತ್ತವಾದಂತಹ ಯಾವ ಒಂದು ನಮ್ಮ ಯೋಗ್ಯತೆ ಇದೆಯೋ ಇದಕ್ಕೆ ಕುಂದು ಬರ್ತದೆ ಅಂತಾದ್ರೆ ಅದನ್ನು ನಿವಾರಿಸಿಕೊಡುವವನಿದ್ದಾನೆ ಈ ಇಂದ್ರಜಿತು. ಈ ಕಾಲಕ್ಕೆ ನಾನು ಯುದ್ಧರಂಗಕ್ಕೆ ತೆರಳುತ್ತೇನೆ. ಆ ರಾಮನೋ ಆ ಲಕ್ಷ್ಮಣನೋ ಅಲ್ಲ, ಈ ಕಪಿ ಕಟಕಗಳು ಸುಗ್ರೀವಾದಿಗಳು ಯಾರು ಬಂದರೂ ಕೂಡ ಅವರೆಲ್ಲರನ್ನೂ ಕೂಡ ನಿಗ್ರಹಿಸ್ತೇನೆ. ಒಂದು ವೇಳೆ ನಾನು ಇವತ್ತಿನ ದಿನದ ಯುದ್ಧದಲ್ಲಿ ಸೋತು ಬಂದೆ ಅಂತಾದರೆ ನನ್ನನ್ನು ಪುರಕ್ಕೆ ಹೋಗಿಸುವುದಕ್ಕೆ ನೀವು ಅಪ್ಪಣೆಯನ್ನು ಕೊಡಿಸಬೇಡಿ ಎನ್ನುವಷ್ಟರ ಮಟ್ಟಿಗೆ ನನ್ನದ್ದಾದ ದೃಢತೆಯನ್ನು ಹೊಂದಿ ನಾನು ಯುದ್ಧರಂಗಕ್ಕೆ ಅಂತ ಬಂದವ. ಹೌದು, ಯಾವ ವಿಧವಾದಂತಹ ಯುದ್ಧವನ್ನು ಆಯ್ದುಕೊಳ್ಳೋಣ? ಸಾಮಾನ್ಯ ಬಗೆಯದ್ದಾದಂತಹ ಯುದ್ಧ ಇವರ ಮುಂದೆ ಸಾಗುವುದಿಲ್ಲ ಎನ್ನುವುದನ್ನು ನಾನು ಬಲ್ಲೆ. ಹಾಗಾಗಿ ಮಾಯಾ ಯುದ್ಧದಿಂದಲೇ ಈ ಹೊತ್ತು ನಾನು ಈ ರಾಮನ ಸೇನೆಯನ್ನು ಕೆಡಹಬೇಕು ಎನ್ನುವಂತಹ ಉದ್ದೇಶದಿಂದಲೇ ನಮ್ಮದ್ದಾದ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ತಿಳಿದಂತಹ ವಿದ್ಯೆಯಿಂದ ಆಕಾಶ ಪಥದಲ್ಲಿ ಹಾರಿ ಮಾಯವಾಗಿದ್ದೇನೆ. ಈ ಕಾಲಕ್ಕೆ ಮತ್ತೊಮ್ಮೆ ರಾಮನ ಸೇನೆಗೆ ಅದೃಶ್ಯವಾಗಿ ಮೋಡದ ಮರೆಯಲ್ಲಿ ನಿಂತು ಪ್ರಯೋಗಿಸ್ತೇನಂತೆ ಬಾಣವನ್ನು. ಕದನಾಂಗಣಕ್ಕೆ ಪ್ರವೇಶವನ್ನು ಮಾಡುವಾಗ ಹೀಗೆ ಸಂಭವಿಸ್ತದೆ ಎನ್ನುವಂತಹ ನಿರೀಕ್ಷೆ ಮಾಡುವ ಹಾಗಿಲ್ಲ. ಲಂಕಾ ರಾಷ್ಟ್ರಕ್ಕೆ ಅಡಿಯಿಟ್ಟ ಆಗಿನಿಂದ ಇದುವರೆಗೆ ನಡೆದದ್ದು ಅನಿರೀಕ್ಷಿತವೇ. ಯಾವಾಗ ಪಂಚವಟಿಯ ವನಪ್ರದೇಶಕ್ಕೆ ನಾವು ಅಯೋಧ್ಯೆಯ ನುಳಿದ ಬಂದೆವೋ ಅಲ್ಲಿಯವರೆಗೆ ಯಾವುದೇ ರೀತಿಯ ಸಂದಿಗ್ಧ ಪರಿಸ್ಥಿತಿ ನಮಗೆ ಬಂದದ್ದಿಲ್ಲ. ಮಾಯಾರೂಪಿನಿಂದ ಶೂರ್ಪನಖೆಯ ಪ್ರವೇಶ ಆಯಿತು, ಅಲ್ಲಿಂದ ಅಘಟಿತ ಘಟನೆಗಳೇ ನಡೆದದ್ದು. ಸೀತಾನ್ವೇಷಣೆಗೋಸ್ಕರ ಲಂಕೆಗೆ ಅಡಿಯಿಟ್ಟಂತಹ ಈ ಕ್ಷಣ ಶತಯೋಜನ ವಿಸ್ತಾರವಾದಂತಹ ಸಾಗರಕ್ಕೆ ಸೇತುವೆಯನ್ನು ಬಲಿಯುವುದು ದೊಡ್ಡ ಕೆಲಸ ಅಂತ ಆಗಲಿಲ್ಲ. ಆದರೆ ಇಲ್ಲಿಗೆ ಬಂದ ಬಳಿಕ ರಾವಣನ ಪಾಳದಿಂದ ಬರುವಂತಹ ಒಬ್ಬೊಬ್ಬ ರಾಕ್ಷಸನೂ ಕೂಡ ನಮ್ಮ ನಿರೀಕ್ಷೆಗೆ ಮೀರಿದ ವ್ಯವಹಾರವನ್ನು ಮಾಡುತ್ತಾ ಇದ್ದಾನೆ. ಇಲ್ಲದೇ ಇದ್ರೆ ಯಾವ ಕಪಿನಾಯಕರು ಹುಮ್ಮಸ್ಸಿನಿಂದ ಹೋರಾಟವನ್ನು ಮಾಡುತ್ತಾ ಇದ್ದಾರೋ ಅವರ ಸದ್ದಡಗಿದ್ದು ಎನ್ನುವಲ್ಲಿ ಏನು ಆಗಬಾರದು ಆಗಿ ಹೋಗಿದೆ ಎನ್ನುವ ಒಂದು ಯೋಚನೆ ನನಗೆ ಬರುತ್ತಾ ಇದೆ. ಬೇರೆ ಏನೂ ಅಲ್ಲ, ಮಾಯಗಾರರು ಈ ರಕ್ಕಸರು. ಪ್ರಕಾಶಕ್ಕೆ ಏನು ಮಾಡುವುದಕ್ಕಾಗದಿದ್ರೆ ನೇಪಥ್ಯದಲ್ಲಿದ್ದುಕೊಂಡಾದರೂ ಏನಾದರೂ ಮಾಡುವುದಕ್ಕೆ ಸಿದ್ಧರಾಗುವಂಥವರು. ಅರ್ಥ ಆಯಿತು. ಆ ಕಾಲಕ್ಕೆ ಮಕರಾಕ್ಷ ಮಡಿದ ಎನ್ನುವುದನ್ನು ಕೇಳಿದಾಗ ಮತ್ತೆ ಯಾರು
ಎನ್ನುವ ನಿರೀಕ್ಷೆಯಲ್ಲಿದ್ದರೆ ಓಹೋ, ರಾವಣನ ಮಗನಾದಂಥ ಇಂದ್ರಜಿತುವ ರಂಗಸ್ಥಳ ಪ್ರವೇಶ ಆಗಿದೆ. ಇಂದ್ರಜಿತು ಅಂತ ಕೇಳಿದ್ರೆ ಮಾಯಾ ಯುದ್ಧಕ್ಕೆ ಮತ್ತೊಂದು ಹೆಸರದು. ಹಾಗಾಗಿ ಈ ಸೇನೆ ಬೀಳುವುದಕ್ಕೆ ಕಾರಣ ಏನು ಅಂತ ನಾನು ಯೋಚನೆ ಮಾಡಬೇಕಾದದ್ದಿಲ್ಲ. ಇಂದ್ರಜಿತುವಿನ ಮಾಯಾ ಯುದ್ಧವೇ ಹೌದು ಎನ್ನುವುದು ಸತ್ಯ. ಆ ಮಾಯೆಯನ್ನು ಹರಿಯಬೇಕು ಅಂತ ಹೇಳಿದ್ರೆ ನಮಗೇನು ಕಷ್ಟ ಅಲ್ಲ. ಆದ್ದರಿಂದ ಈಗಲೇ ನಾನು ನನ್ನ ಮೂಡಿಗೆಯಿಂದ ವೇಗವಾದಂತಹ ಶರವೊಂದನ್ನು ಪ್ರಯೋಗ ಮಾಡಿ ಆ ಮಾಯೆಯನ್ನು ಹರಿದೊಗೆಯುತ್ತೇನೆ. ರಾಮ, ಬಡ ಮಾನವಮತಿ ಎನ್ನುವ ಹಾಗೆ ನಿನ್ನನ್ನು ನಾನು ಕರೆಯುತ್ತೇನೆ. ಯಾಕೆ? ಲಂಕೆಯನ್ನು ಪ್ರವೇಶ ಮಾಡುವುದಕ್ಕಿಂತ ಪೂರ್ವದಲ್ಲಿ ನೀನು ಅದಮ್ಯವಾದಂತಹ ಸಾಹಸಗಳನ್ನು ಮಾಡಿ ತೋರಿಸಿದವನಂತೆ ನಿಂತ ಒಂದೇ ನಿಲುಮೆಯಲ್ಲಿ 14,000 ಮಂದಿ ರಕ್ಕಸರನ್ನು ನೀನು ಚಾಡಹಾಣಿ ಮಾಡಿದಂತಹ ಯೋಗ್ಯತೆ ನಿನಗಿತ್ತು ಎನ್ನುವುದನ್ನು ನಾವು ಕೇಳಿದ್ದೇವೆ. ಆದರೆ ಅಷ್ಟು ಸಾಕಾಗಲಿಕ್ಕಿಲ್ಲ ಎನ್ನುವುದು ಈ ಕಾಲಕ್ಕೆ ಲಂಕೆಗೆ ಬಂದಾಗ ನಿನ್ನ ಅನುಭವಕ್ಕೆ ಬಂದೀತು. ಸಾಮಾನ್ಯವಾದದ್ದಲ್ಲ ಈ ಲಂಕೆ, ಅಭೇದ್ಯವಾದದ್ದು, ದುರ್ಭೇದ್ಯವಾದದ್ದು. ಆದ್ದರಿಂದ ಹೇಳ್ತೇನೆ, ಈ ಕಾಲಕ್ಕೆ ನಿನಗೆ ಯಾವುದೆಲ್ಲ ಇಲ್ಲವಾಗಿದೆಯೋ ನಮ್ಮ ನೆಲದಲ್ಲಿ ನಿಂತು ಕೇವಲವಾದಂತಹ ನಿನ್ನ ಈ ಕಪಿ ಸೈನ್ಯವನ್ನು ಕೂಡಿಕೊಂಡು ಯುದ್ಧಕ್ಕೆ ಬಂದಂತಹ ನಿನ್ನ ಶೈಲಿ ಎನ್ನುವುದೇನುಂಟು, ಹೆಂಡತಿಯನ್ನು ಕಳಕೊಂಡಂತಹ ಸ್ಥಿತಿ ಇರಬಹುದು. ಈ ಲಂಕೆಯಲ್ಲಿ ನೀನು ಮಾಡುತ್ತಿರುವಂತಹ ಸಾಹಸ ಅದು ನಮ್ಮ ಮುಂದೆ ಕೂಡುವುದಕ್ಕಿಲ್ಲ ಎನ್ನುವುದನ್ನು ಹೇಳ್ತಾ ಇದ್ದೇನೆ. ಆದ್ದರಿಂದಲೇ ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದೇನೆ. ಏನು? ತೋರಿಸಿದಂತಹ ಸಾಹಸ ಈ ಕಾಲಕ್ಕೆ ಇಂದ್ರಾರ್ಯ ಇದಿರು ಸಲ್ಲುವುದಿಲ್ಲ. ಇಂದ್ರಾರಿ, ಏನು? ರಾವಣನಿಗೆ ಅತಿ ಹತ್ತಿರದವನಂತೆ ನೀನು. ಒಂದು ರೀತಿಯಲ್ಲಿ ಅವನ ಆತ್ಮಪುತ್ರ. ಹೌದು. ಹಲವು ಮಕ್ಕಳಿದ್ದಾರೆ ರಾವಣನಿಗೆ. ಅದೇ ರಾವಣಿ ಅಂತ ಕರೆಯುವುದು ನಿನ್ನನ್ನಂತೆ. ಹೌದು. ತಂದೆಯಾದವನು ಮಗನ ಮೇಲೆ ವಿಶ್ವಾಸವಿಟ್ಟುಕೊಂಡು ಅವನಿಗೆ ಬೇಕಾಗಿ ಏನೇನು ಬೇಕಾದರೂ ಮಾಡಬಹುದು. ಆದರೆ ತನ್ನ ವೈಯಕ್ತಿಕವಾದಂತಹ ಕಾಂಕ್ಷೆಗೋಸ್ಕರವಾಗಿ ಮಗನನ್ನು ಬಳಸಿಕೊಳ್ಳುವುದು ನಾನು ಇವತ್ತೇ ಕಂಡದ್ದು. ಹೌದೇನೋ? ಏನು? ಲಂಕಾ ರಾಷ್ಟ್ರಕ್ಕೆ ಪ್ರವೇಶ ಮಾಡಬೇಕಾದಂಥ ಅನಿವಾರ್ಯತೆ ನಮಗೇನು ಬಂದದ್ದಿರಲಿಲ್ಲ. ಆದರೆ ಸೀತಾ ವ್ಯಾಜ್ಯವೇ ಕಾರಣವಾಗಿ ಇಲ್ಲಿಗೆ ಬರಬೇಕಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಯಾರು ಅಂತ ಕೇಳಿದ್ರೆ ನಿನ್ನ ತಂದೆಯಾದಂತಹ ದಶಕಂಠ ರಾವಣ. ರಾವಣನಿಗೆ ಸಂಬಂಧಿಸಿದಂತಹ ನಿನಗೆ ಸಂಬಂಧಿಕರಾದಂತಹ 14,000 ರಕ್ಕಸರನ್ನ ಒಂದೇ ಕ್ಷಣದಲ್ಲಿ ಇಳಿಸುವುದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ರಾಮನ ಪರಾಕ್ರಮ ಏನು ಎನ್ನುವುದರ ಸಂದೇಶ ಈ ಮೊದಲೇ ನಿಮಗೆ ತಲುಪಿರಬೇಕು. ಆದಾಗ್ಯೂ ನೀವು ಮಾಡಿದಂತಹ ಪ್ರಯತ್ನ ಏನು? ಮತ್ತೆ 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 ನಮ್ಮನ್ನು ಕೆಣಕುವುದಕ್ಕೆ ಮುಂದಾದದ್ದು. ರಾವಣ ಮಾಡಿದಂತಹ ಕೆಲಸ ಎಷ್ಟು ಸಾಧು ಎನ್ನುವುದಕ್ಕೆ ಅನೇಕ ಮಂದಿ ನಿಮ್ಮಲ್ಲೇ ಅಪಸ್ವರವನ್ನು ಎಬ್ಬಿಸಿದ್ದಾರಂತೆ ಗೊತ್ತುಂಟು. ನಿನ್ನ ಚಿಕ್ಕಪ್ಪನಾದಂತಹ ಕುಂಭಕರ್ಣ ಹೇಳಿದ್ರಂತೆ, ತಮ್ಮನಾದಂತಹ ಅತಿಕಾಯ ಹೇಳಿದ್ರಂತೆ, ಅವರೆಲ್ಲವರ ಮಾತಿಗೆ ಅವನು ಕೇಳಲಿಲ್ಲ. ಆದರೆ ಅತಿ ಪ್ರೀತಿ ಪಾತ್ರನಾದಂತಹ ಮಗನಾದಂತಹ ನೀನು ಹೇಳ್ತಾ ಇದ್ರೆ ನಡೀತಿತ್ತೋ ಏನೋ. ಒಂದು ಸಲ ಏನೋ ಹೇಳಿದ್ಯಂತೆ ತಂದದ್ದು ತಪ್ಪು ಅಂತ.
ತನ್ನ ಮೇಲೆ ತಿದ್ದಿಕೊಳ್ಳುವುದಕ್ಕೆ ನೀನು ತಯಾರಿಲ್ಲ. ಹಾ. ಹಾಗಿದ್ರೆ ರಾವಣನನ್ನೇ ಅನುಮೋದಿಸಿಕೊಂಡು ನೀನು ಬಂದಿ. ಬಂದವರಿಗೆ ಮುಖಾಮುಖಿಯಾಗಿ ಪ್ರತ್ಯಕ್ಷವಾಗಿ ನನ್ನನ್ನು ಎದುರಿಸಕ್ಕೆ ಸಾಧ್ಯವಾಗದೆ ಹೋಯಿತು. ಹಾ. ಅದಕ್ಕೆ ಬೇಕಾಗಿ ಮಾಯಾವಿದ್ಯೆಯನ್ನು ಪ್ರಯೋಗ ಮಾಡಿದೆ. ಹಾ. ನಿನ್ನ ರಕ್ಕಸರ ಮಾಯ ಎಲ್ಲ ಹಾ. ನಮ್ಮಂತರ ಎದುರಲ್ಲಿ ನಡೆಯುವುದಕ್ಕುಂಟ. ಹಾ. ಅದಕ್ಕೆ ಬೇಕಾಗಿ ಮಾಯೆಯನ್ನು ಹರಿದೊಗೆದಿದ್ದೇನೆ. ಹಾ. ನಿನ್ನ ಸಾಮರ್ಥ್ಯ ಏನು, ನಿನ್ನ ಪರಾಕ್ರಮ ಏನು ಎನ್ನುವುದನ್ನು ನೋಡಿಯೇ ಆಮೇಲೆ ರಾವಣನ ಬಗ್ಗೆ ಯೋಚನೆ ಮಾಡುವುದು ನಾನು. ಅರಿಗಳನ್ನು ಗೆಲ್ಲುವಂತಹ ಯತ್ನ ಅಲ್ವೇ ಇದು? ಹಾ. ಆ ಉಪಾಧಿಯಲ್ಲಿ ಯಾವ ಕಾರಣಕ್ಕೂ ನಾವು ಹಿಂದೆ ಬೀಳುವವರಲ್ಲ. ನಾವು ಯಾವ ವಿಧವಾದಂತಹ ಯುದ್ಧವನ್ನಾದರೂ ಮಾಡ್ತೇವೆ. ಹಾ. ಯುದ್ಧ ಕ್ಷೇತ್ರದಲ್ಲಿ ಶತ್ರು ದಮನಕ್ಕೆ ಇದಮಿತ್ತಂ ಎನ್ನುವಂತಹ ಏಕಮೇವಾದ್ವಿತೀಯ ಸಿದ್ಧಾಂತ ಹಾ. ಈ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಪ್ರತಿಪಾದನೆ ಆದದ್ದಿಲ್ಲ. ನಾವು ಶುಕ್ರ ನೀತಿಯನ್ನೇ ಅವಲಂಬಿಸಿಕೊಂಡು ಯುದ್ಧರಂಗದಲ್ಲಿ ಮುನ್ನುಗ್ಗುವವರು. ಓಹೋ. ಆದದ್ದರಿಂದಲೇ ನಮಗೆ ಮಾರಣವೋ ಅಥವಾ ಇತರೆ ಯುದ್ಧ ವಿಧಾನಗಳು ಇದು ಯಾವುದೂ ಕೂಡ ಆಕ್ಷೇಪಾರ್ಹವಾಗಿ ಕಾಣುವುದಿಲ್ಲ. ಮತ್ತೆ ನಾನು ಹೇಳಿದ್ದೇನು ಅಪರಾಧ ಅಲ್ಲ. ಹಾ. ಸೀತೆಯನ್ನು ತಂದುದು ಅನ್ಯಾಯ ರಾಜಸಕ್ಕೆ ಅಂತ ಹೇಳಿದ್ದು. ಹೇಳಿದ್ಯಲ್ಲ, ಏನಾಯ್ತು? ಹಾ, ಅದು ರಾಜಸಕ್ಕೆ ಅನ್ಯಾಯ ಅಂತ ಹೇಳಿದ್ದು. ಅನ್ಯಾಯ ಅಂತ ನಿನಗೆ ಅನಿಸಿದೆಯಲ್ಲ. ನಾನು ಹೇಳಿದ್ದೇನು ಅದರ ಅರ್ಥ ಆಗ್ಲಿಲ್ಲ ನಿಮಗೆ? ಹಾ. ಅನ್ಯಾಯ ತಾಮಸಕ್ಕೆ ಅಲ್ಲ, ಅದು ಹಾ, ಹಾ. ರಾಜಸಕ್ಕೆ ಮಾತ್ರ. ಹೌದಾ? ನಮ್ಮದು ತಾಮಸಿ ಸ್ವಭಾವ. ಹಾ. ಹಾಗಿರುವಾಗ ತಾಮಸಕ್ಕೆ ಅನ್ಯಾಯ ಆಗಲಿಲ್ಲ ಅಂತ ಆದ್ರೆ ತಾಮಸಕ್ಕೆ ಸರಿ ಅಂತ ಹೇಳ್ಬೋದಿತ್ತಲ್ಲ ನಿನಗೆ. ಅದನ್ನೇ ಹೇಳಿದ್ದು, ತಂದೆ ಮಾಡಿದ್ದು ಸರಿ ಅಂತಲೇ ಹೇಳಿದ್ದು. ಹಾ. ಆದುದರಿಂದ ಹೇಳ್ತೇನೆ, ಈ ಕಾಲಕ್ಕೆ ಯಾವುದನ್ನು ನಾನು ಪ್ರಯೋಗ ರೂಪದಲ್ಲಿ ಮಾಡ್ತಾ ಇದ್ದೇನೋ ಈ ಯುದ್ಧ ರಂಗದಲ್ಲಿ ಅದರಲ್ಲಿ ನಿನಗೆ ಸೋಲು ಕಟ್ಟಿಟ್ಟ ಬುತ್ತಿ ಆಗುತ್ತದೆ. ಓಹೋ. ನೇರವಾದಂತಹ ಯುದ್ಧ ಹಾ. ನಿನಗೂ ನನಗೂ ಇದುವರೆಗೆ ಸಮನಿಸಿದ್ದಿಲ್ಲ ಅಂತ ಆದ್ರೆ ಈಗ ಯುದ್ಧ ಕ್ಷೇತ್ರದಲ್ಲಿ ಸಂಭವಿಸುವಂತಹ ಇವತ್ತಿನ ಯುದ್ಧದಲ್ಲಿ ನೀನು ಸಾಹಿತಿ, ರಾಮ ಸಾಹಿತಿ. ಓಹೋ, ನಿನಗೆ ಮೇಘನಾದ ಎನ್ನುವಂತ ಹೆಸರಿತ್ತಂತೆ. ಹೌದು. ನಿನ್ನ ಸ್ವರವನ್ನು ಕೇಳಿ ಯಾರೋ ಇಟ್ಟಂತ ಹೆಸರಿರಬೇಕು. ಹೌದು. ಆಮೇಲೆ ಈ ಲೋಕದಲ್ಲಿ ಮಾತ್ರ ಅಲ್ಲ, ದೇವಲೋಕದಲ್ಲಿಯೂ ಕೂಡ ನನ್ನ ಪ್ರತಾಪ ಏನು ಎಂದು ತೋರಿಸುವುದರಿಂದ ಅದನ್ನು ಮೆರೆಸುವುದಕ್ಕೆ ಬೇಕಾಗಿ ಇಂದ್ರಾರಿಯೋ ಇಂದ್ರಜಿತೋ ಎನ್ನುವ ಹೆಸರನ್ನು ನೀನು ಇಟ್ಟುಕೊಂಡಿ. ಆದರೆ ಅಷ್ಟರಿಂದಲೇ ರಾಮನನ್ನು ಜಯಿಸ್ತೇನೆ ಎನ್ನುವಂತ ತೀರ್ಮಾನಕ್ಕೆ ನೀನು ಬರಬೇಡ. ಓಹೋ. ಈ ಹಿಂದೆ ಕುಂಭಕರ್ಣನ ಕಾಳಗಾಗುವಂತಹ ಸಂದರ್ಭದಲ್ಲಿಯೂ ಕೂಡ ಒಂದು ಸಲ ನಿನ್ನ ಪ್ರವೇಶ ಆಗಿತ್ತು. ನಾಗಾಸ್ತ್ರವನ್ನು ಪ್ರಯೋಗ ಮಾಡಿದ್ದಿ. ಅದರ ಆಟ ಕೂಡ ಬಹಳ ಕಾಲ ನಡೆಯಲಿಲ್ಲ. ಅದೇ ರೀತಿಯಲ್ಲಿ ಈ ಹೊತ್ತು ಕೂಡ ನಿನಗೆ ಸಾರಿ ಹೇಳ್ತೇನೆ, ಸಾಧ್ಯ ಇದ್ರೆ ನೀನು ಹಿಂದಿರುಗಿ ಹೋಗಿ ನಿನ್ನ ತಂದೆಯನ್ನು ಕಳುಹಿಸು. ಇಲ್ಲದೇ ಇದ್ರೆ ನಿನ್ನ ಪರಿಣಾಮ ಏನು, ಮತ್ತೆ ಮನೆಗೆ ನೀನು ಹೋಗ್ಲಿಕ್ಕಿಲ್ಲ. ಮೇಘನಾದನಾದಂತಹ ನಾನು ಇಂದ್ರಜಿತವಾಗಿದ್ದೇನೆ. ನಾಗಾಸ್ತ್ರ ಪ್ರಯೋಗವೋ ಇತರ ಯುದ್ಧ ರಂಗದಲ್ಲಿ ಆದಂತಹ ಒಂದೊಂದು ಪರಿಭವವೋ ಅದು ಯಾವುದು ಇವತ್ತಾಗುವುದಿಲ್ಲ. ಆದುದರಿಂದ ಹೇಳ್ತೇನೆ, ಪರಿಪೂರ್ಣನಾಗಿ ಬಂದಂತಹ ಇಂದ್ರಾರಿ ಇವತ್ತು ರಾಮಸೇನೆಯನ್ನು ಚಾರಹಡಿ ಮಾಡಿ ನಿನ್ನ ಸಾಮರ್ಥ್ಯ ಸಾಮಾನ್ಯದವನಲ್ಲ ಇವ, ನನ್ನ ಅರಿವಿಗೆ ಬಂದಂತಹ ವಿಚಾರವೇ. ಆದುದರಿಂದಲೇ ಈ ಕಾಲದಲ್ಲಿ ಕ್ಷಣಕಾಲ ಇವನ ಮುಂದೆ ಯುದ್ಧವನ್ನು ನಾನು ನಿಲ್ಲಿಸಿ, ಯಾರು ನನಗೆ ಲಕ್ಷ್ಯವೋ ಯುದ್ಧರಂಗದಲ್ಲಿ ತಂತ್ರವನ್ನು ಪ್ರಯೋಗಿಸುವ ದ್ವಾರ ಕ್ಷಣಕಾಲಕ್ಕೆ ಇವನಿಂದ ಮರೆಯಾಗಬೇಕಾದ ಅನಿವಾರ್ಯತೆ ಬಂತು ಅಂತಾದರೆ ನನ್ನ ಕಣ್ಣಿಗೆ ಗೋಚರನಾಗುತ್ತಾ ಇದ್ದಾನಲ್ಲ ಆಂಜನೇಯ ಹನುಮಂತ, ಅವನ ಮುಂದೆ ಚಾಚುತ್ತೇನಂತೆ ರಥವನ್ನು ಚಾಚುತ್ತೇನೆ. ಇಂದ್ರಾರಿ ಫಲ ಬಳಿ ಬಳಿ ಮಾಯೋ
ಇಂದ್ರಾರಿ, ಹೌದು. ಮೆಚ್ಚುಗೆ ಅಂತ ತಪ್ಪಾಗಿ ತಿಳಿಬೇಡ. ಮತ್ತೆ ನಿನಗೆ ಅರ್ಥವಾಗುವ ಭಾಷೆಯೂ ಇದಲ್ಲ. ಮಾಯಾವಿ, ಮಾಯಾ ರೂಪದಿಂದ ಕಾಣಿಸಿಕೊಂಡು ಅಲ್ಲ ಕಾಣಿಸಿಕೊಳ್ಳದೆ ಕಪಿ ಕಟಕವನ್ನೆಲ್ಲ ಬಡಿದು ಅಂಜಿ ಹೋಗುವವರನ್ನು ಮತ್ತಷ್ಟು ಅಂಜಿಸಿ ಗೆದ್ದೇನು ಅಂತ ತಿಳಿದಿಯ ಅಲ್ಲ. ರಾಮನನ್ನೆದುರಿಸಿ ಈ ಯುದ್ಧದಲ್ಲಿ ನಾನು ವಿಜೃಂಭಿಸ್ತೇನೆ ಈ ಭಾವದಿಂದ ರಣಮಂಡಲವನ್ನು ಪ್ರವೇಶ ಮಾಡಿದೆಯಾ. ಆದರೆ ಪರಿಣಾಮವೇನಾಯಿತು ಅನ್ನುವುದನ್ನಾದರೂ ನೋಡು. ಮಾಯಾವಿಯಾಗಿ ಅಂತರಿಕ್ಷದಲ್ಲಿ ನಿಂತು ನಮ್ಮನ್ನು ಕಡಹುವುದಕ್ಕೆ ಮುಂದಾದಾಗ ರಾಮನ ಅಸ್ತ್ರಘಾತಕ್ಕೆ ಪಕ್ಕಾಗಿ ರಣಭೂಮಿಗೆ ಇಳಿದು ಬರಬೇಕಾಯಿತು. ರಾಮನಲ್ಲಿ ಹೋರಾಟಕ್ಕೆ ಮುಂದಾದಾಗ ನಿನ್ನ ಸಾಮರ್ಥ್ಯ ಸಾಕಾಗಲಿಲ್ಲ ಅನ್ನೋದು ಸ್ಪಷ್ಟವೇ. ಅವನೆದುರು ಅಳವಿಯನ್ನೆಸಗುವುದಕ್ಕಾಗದೆ ಒಮ್ಮೆ ಮರೆಯಾಗಿ ಮತ್ತೆ ನನ್ನ ನರಸಿ ಬಂದೆಯ, ಕೊಳುಗುಳಕ್ಕೆ ಎನ್ನಿದಿರು ಬಂದೆಯ. ನನ್ನ ಯುದ್ಧ ಸಾಮರ್ಥ್ಯ ಏನು, ದೇಹಬಲ ಏನು, ಅದು ನಿಮ್ಮಂಥವರ ಎದುರು ಪ್ರಕಟವಾದದ್ದುಂಟು ಪೂರ್ವದಲ್ಲಿ. ಅದನ್ನರಿತು ಮುಂದೆ ಬಂದೆ ಅಂತಾದ್ರೆ ನೋಡುವ ಈಗ ಎಷ್ಟುಂಟು ನಿನ್ನಲ್ಲಿ ಬಲು. ಹಳತ್ತನ್ನು ನಾನು ಮರೆತಿಲ್ಲ, ನೆನಪಿಸುವುದನ್ನೇ. ಹಿಂದೆ ಉದ್ಯೋಗದಲ್ಲಿ ನಿನ್ನನ್ನು ಬಂಧಿಸಿದ ಬ್ರಹ್ಮಾಸ್ತ್ರದಿಂದಲೇ ಬಂಧಿಸಿದ ಬ್ರಹ್ಮಾಸ್ತ್ರದಿಂದಲೇ ತಂದೆ ಗೊಬ್ಬರ ಗೋಲ ಶೌರ್ಯ ಪುಣ್ಯ ಹೋದೆ. ಆಂಜನೇಯ, ಈ ಕಾಲಕ್ಕೆ ನಿನ್ನನ್ನು ಎದುರಿಸುವುದಕ್ಕೆ ಬರುವುದಕ್ಕೆ ಕಾರಣ ರಾಮನ ಜೊತೆಯಲ್ಲಿ ಹೋರಾಟ ಮಾಡುವುದಕ್ಕೆ ಕೂಡದೆ ಅಂತ ಅರ್ಥ ಅಲ್ಲ. ಒಂದು ವಿಧಾನದಿಂದ ಯುದ್ಧದ ಆಯಾಮವನ್ನು ಅಲ್ಲಿಂದ ತಿರುಗಿಸಿ ನಿನ್ನೆಡೆಗೆ ನಾನು ಬಂದದ್ದು. ಈಗ ನಿನ್ನನ್ನು ಬಿಟ್ಟು ಮತ್ತೆ ಅಲ್ಲಿಗೆ ಹೋಗುವ ಸಾಧ್ಯತೆ ಇಲ್ವ ಅಂತ ಕೇಳಿದ್ರೆ ಅದು ಉಂಟು. ಈ ಯುದ್ಧ ತಂತ್ರದಲ್ಲಿ ಯಾವುದನ್ನೆಲ್ಲ ಹೇಗೆ ಬಳಸಬೇಕು ಎನ್ನುವುದನ್ನು ತಿಳಿದವರೇ ನಾವು. ಆದುದರಿಂದ ಹೇಳ್ತಾ ಇದ್ದೇನೆ, ಒಂದು ದೊಡ್ಡ ವೃಕ್ಷವನ್ನು ಕಡಿಬೇಕು ಅಂತ ಇದ್ರೆ ಅದು ಆರಂಭದಲ್ಲಿಯೇ ನಮಗೆ ತಲೆಗೆ ಬರುವುದಿಲ್ಲ, ಹೀಗೇ ಕಡಿಬೇಕು ಅಂತ. ಯಾವ ಗೆಲ್ಲನ್ನು ಯಾವ ಭಾಗದಿಂದ ಮೊದಲು ಕಡಿದ್ರೆ ನಮಗೆ ಈ ವೃಕ್ಷವನ್ನು ಸಂಪೂರ್ಣವಾಗಿ ಕೆಡಹುವುದಕ್ಕೆ ಸಾಧ್ಯವಾಗ್ತದೆ, ಆ ಅರಿವು ಬರುವುದಕ್ಕೆ ಸಾಧ್ಯವಾಗ್ತದೆ. ಆದುದರಿಂದಲೇ ರಾಮನ ಜೊತೆಯಲ್ಲಿ ಕ್ಷಣಕಾಲ ಮಾಡಿದಂತಹ ಯುದ್ಧ ಅದನ್ನು ಬಿಟ್ಟು ಈಗ ನಿನ್ನೆಡೆಗೆ ಬಂದದ್ದು ಯಾಕೆ ಅಂತ ಕೇಳಿದ್ರೆ, ರಾಮನಿಗೆ ಬಲ ಯಾವುದು ಅಂತ ಕೇಳಿದ್ರೆ ನೀನು. ಹಾಗಾಗಿ ನಿನ್ನನ್ನು ಒಂದು ಬಾರಿ ನೋಡೋಣ, ನಿನ್ನನ್ನು ಎದುರಿಸಿ ಆಮೇಲೆ ರಾಮನನ್ನು ನೋಡೋಣ ಎನ್ನುವ ಭಾವದಿಂದಲೇ ನಿನ್ನಲ್ಲಿ ಬಂದದ್ದು. ಹಿಂದೆ ಉದ್ಯಾನದಲ್ಲಿ ನಿನ್ನನ್ನು ಬಂಧಿಸಿದಂತಹ ಘಟನೆ ಅದು ನಿನಗೆ ಮರೆತು ಹೋಯಿತು ಅಂತ ಕಾಣುತ್ತದೆ. ನನ್ನ ಬ್ರಹ್ಮಾಸ್ತ್ರದ ವಿಶೇಷವಾದ ಯೋಗ್ಯತೆಗೆ ನೀನು ಮಣಿದು ಆ ಕಾಲಕ್ಕೆ ನನಗೆ ಬಂದಿಯಾದದ್ದು ನಿನಗೆ ನೆನಪಿಲ್ಲದೆ ಹೋಯ್ತೇನೋ ಏನು? ಅಷ್ಟು ಕೂಡದೆ ಹೊತ್ತು ಇಂದ್ರಜಿತು ನಿನ್ನ ಸಮಕ್ಷಕ್ಕೆ ಬಂದವ ಅಂತ ಭಾವಿಸ್ತೇನು? ಮರೆತು ಹೋಯ್ತೇನೋ ನಿನಗೆ? ಎಲ್ಲವೂ ನೆನಪುಂಟು, ಪರಿಣಾಮವನ್ನು ತೋರಿಸಿದ್ದು ನೆನಪುಂಟು. ಹಿಂದೆ ಹೋಗುವುದನ್ನು ಆಲೋಚಿಸಿಯೇ ನಿನ್ನ ಯುದ್ಧ ತಂತ್ರ ಅಂತ ಕಾಣುತ್ತದೆ. ರಾಮನಲ್ಲಿ ಯುದ್ಧವನ್ನು ನಿರ್ಣಯ ಮಾಡಿ ಅವನನ್ನೇನಾದ್ರೂ ನೀ ಮಾಡುವುದಕ್ಕೆ ಸಾಧ್ಯವಾಗ್ತಿದ್ರೆ ಯುದ್ಧವೇ ಮುಗಿದು ಹೋಗ್ತಿತ್ತು. ಹಾಗಾದ್ರೆ ಅದನ್ನು ಮಾಡದೆ ಇನ್ನೊಬ್ಬನನ್ನು ಹುಡುಕ್ತಾ ಇದ್ದಿ ಅಂದ್ರೆ ಅರ್ಥ ಏನು? ರಾಮನ ಬಲದೆದುರು ಕೈ ಸಾಗಲಿಲ್ಲ ಅನ್ನೋದನ್ನು ಪರೋಕ್ಷದಿಂದ ಒಪ್ಪಿಕೊಂಡ ಹಾಗಾಯಿತು. ನಿಜವೇ ರಾಮನ ಹಸ್ತಕ ನಾನು, ರಾಮನ ದಾಸ ನಾನು. ನನ್ನೆದುರಿನಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ನಾ ಬಂಧಿಸಿದ್ದೇನೆ.
ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಆಗಬೇಕು ನನಗೆ. ಯಾಕೋ? ಕಪಿಯೊಬ್ಬನನ್ನು ಬಂಧಿಸುವುದಕ್ಕೆ ಬ್ರಹ್ಮಾಸ್ತ್ರವೂ ಬೇಕಾಗ್ತದ. ಹಾ? ಬೇಕಾಗ್ತದೆ ಅಂತ ಆದ್ರೆ ಅಸ್ತ್ರ ಪ್ರಯೋಗದಲ್ಲಿ ನಿನಗೆ ನೈಪುಣ್ಯ ಸಾಲದು ಅಂತ ಅರ್ಥ. ಓಹೋ. ಯಾವುದು ಎಲ್ಲಿಗೆ ಎಷ್ಟು ಗೊತ್ತಿಲ್ಲ. ನಿಮ್ಮ ಕಡೆಯಿಂದ ಕಳುಹಲ್ಪಟ್ಟ 10,000 ಭಟರನ್ನು ಆ ಉದ್ಯಾನವನದಲ್ಲಿ ಕೆಡಹಿ ನನ್ನ ಸಾಮರ್ಥ್ಯ ಏನು ಅಂತ ಪೂರ್ವದಲ್ಲೇ ತೋರಿಸಿಕೊಟ್ಟಿದ್ದೇನೆ. ಈಗ ಮತ್ತೊಮ್ಮೆ ನಿನ್ನ ಬಲ ಪರೀಕ್ಷೆ ಮಾಡುವುದಕ್ಕೆ ಮುಂದಾಗಿದ್ದಿಂತಾದ್ರೆ ಪರೀಕ್ಷೆಗೆ ಸದಾ ಎದೆ ಒಡ್ಡುವ ಆಂಜನೇಯ ನಾನು ಅಂತ ತಿಳಿ. ಹೌದಾ? ಓಹೋ. ಆ ಕಾಲಕ್ಕೆ ನಿನ್ನನ್ನು ಬಂಧಿಸುವುದಕ್ಕೆ ಯತ್ನ ಮಾಡಿದ್ದು, ಈ ಕಾಲಕ್ಕೆ ಬಂಧಿಸುವುದಲ್ಲ, ನಿನ್ನ ಅಂಗ ಉಣವಾಡಬೇಕು. ನೀ ಪ್ರಾಣ ಉಳಿಸಿಕೊಂಡು ಹಿಂದೆ ಹೋಗುವ ಚಂದ ನೋಡೋಣ. ನೀನು ಸಾಯುವುದಿಲ್ಲ ಅಂತ ಯಾರು ಹೇಳಿದ್ದು ಕೇಳಿದ್ದೇನೆ, ಅದು ಇರಬಹುದು. ಆದರೆ ಜೀವಂತ ಸಾಯುವ ಹಾಗೆ ಮಾಡ್ತೇನೆ. ನೀ ಹೇಗೂ ಸಾಯ್ಲಿಕ್ಕೆ ಉಂಟು ಅಂತಲೇ ತಿಳಿದಮ ಅಲ್ವಾ? ಓಹೋ, ನೋಡುವಾಗಾದ್ರೆ ನೋಡೋಣ ನೋಡೋಣ. ಹೇಗೂ ಇವನ ಜೊತೆಯಲ್ಲಿ ಹೋರಾಟ ಮಾಡಿ ಜಯಿಸುವುದಕ್ಕೆ ಅಸಾಧ್ಯವಾದದ್ದು ಎನ್ನುವುದು ನನಗೆ ತಿಳಿದಂತಹ ವಿಚಾರವೇ. ಆ ಕಾರಣದಿಂದಲೇ ಈ ಮಂಗನ ಜೊತೆಯಲ್ಲಿ ನೇರವಾದಂತಹ ಯುದ್ಧವನ್ನು ಮಾಡಿದರೆ ಅದು ಪರಿಣಾಮ ಕೊಡುವುದಿಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಮಂಗನನ್ನು ಮಂಗ ಮಾಡುವುದೇ ಒಳ್ಳೆಯದು. ಅದಕ್ಕಾಗಿ ಒಂದು ಆಲೋಚನೆ ಮಾಡಿದ್ದೇನೆ. ಹೇಗೆ? ಇವರು ಕಾದುವುದು ಸೀತೆಯ ನೆವನದಿಂದ. ಹಾಗಾಗಿ ಅವನಿಜಯ ರೂಪ ನಿಜವಾದ ಅವನಿಜಯ ಅಲ್ಲದೆ ಮಾಯಾ ರೂಪ ಅಣಿಮಾದಿ ಅಷ್ಟಸಿದ್ಧಿಯನ್ನು ಹೊಂದಿದಂತಹ ನಮಗೆ ಈ ಪ್ರತಿರೂಪವನ್ನು ಮಾಡುವುದಕ್ಕೆ ಅಸಾಧ್ಯವೇನೂ ಅಲ್ಲ. ಕ್ಷಣಕಾಲ ಇವ ನಿಬ್ಬೆರಗಾಗುವ ಹಾಗೆ, ಸೀತೆ ನನ್ನ ಕೈಯಲ್ಲಿ ಅಸುನೀಗುವಂತಹ ಸ್ಥಿತಿಯಲ್ಲಿರುವ ಹಾಗೆ ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿ ಇವನ ಸಮಕ್ಷಕ್ಕೆ ತಂದು ನಿಲ್ಲಿಸಬೇಕು. ಆ ಕಾರಣದಿಂದಲೇ ಸಂಕಲ್ಪ ಮಾತ್ರದಿಂದಲೇ ಮಾಯಾ ಸೀತೆಯ ನಿರ್ಮಾಣ ಮಾಡಿದ್ದೇನೆ. ಕೈಯಲ್ಲಿ ಅವಳ ಕಬರಿಯನ್ನು ಹಿಡಿದಿದ್ದೇನೆ. ಆ ಮೂಲಕವಾಗಿ ಕೂರಸಿಯನ್ನು ಹಿಡಿದು ಇವಳ ಶಿರವನ್ನು ಅರಿಯುವುದಕ್ಕೆ ಹನುಮ ಬದುಕಿ
ಹನುಮ ಹನುಮ, ಅಮ್ಮ, ನೋಡ್ತಾ ಇದ್ದೀಯೇನೋ ನೀನು? ತಾಯಿ ಜಾನಕಿ. ಈ ದುರುಳ ನೇರವಾಗಿ ನನ್ನ ತುರುಬಿಗೆ ಕೈ ಇಕ್ಕಿ ದರದರನೆ ರಣಧಾರುಣಿಗೆ ಎಳೆ ತಂದಿದ್ದಾನೆ ಹನುಮ. ಹೌದಮ್ಮ, ಕಾಣ್ತಾ ಇದ್ದೇನೆ. ಅರೆ ಕ್ಷಣದಲ್ಲಿ ನನ್ನನ್ನು ಕಡಿದು ಚೆಲ್ಲುತ್ತೇನೆ ಅಂತ ಹೊರಟಿದ್ದಾನೆ ಇವ. ಈಗ ಕಡಿತೇನೆ ತಲೆ. ಹಾ, ನಿಲ್ಲು 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 ನಿಲ್ಲು. ಹನುಮ, ಅಮ್ಮ, ನನ್ನ ಸ್ಥಿತಿ, ಈ ಅನುಭವ ಇದು ಮೊದಲಲ್ಲ. ಇವನಪ್ಪ ಈ ಅನುಭವವನ್ನು ನನಗೆ ಕೊಟ್ಟಿದ್ದ. ನೀನೇ ಕಂಡವನಷ್ಟೇ. ಅಶೋಕಾವನದಲ್ಲಿ ಚಂದ್ರಹಾಸವನ್ನೆತ್ತಿ ಇವಳನ್ನು ಕಡಿದು ಚೆಲ್ಲುತ್ತೇನೆ ಅಂತ ಹೊರಟವ ಆ ರಾವಣ. ಹೌದಮ್ಮ, ಹೌದು. ಆದರೆ ಅವನ ಕುಮಾರ ಇವ. ಆ ಕ್ಷಣಕ್ಕೆ ನಾನು ಬದುಕುಳಿದಿದ್ದೇನೆ, ಮಂಡೋದರಿ ತಡೆದುದರ ಕಾರಣದಿಂದಲಾಗಿ. ಆದರೆ ಇವನು ದುಷ್ಟನಿದ್ದಾನೆ, ರಕ್ಕಸನಿದ್ದಾನೆ. ಅರೆ ಕ್ಷಣದಲ್ಲಿ ನನ್ನನ್ನು ಕಡಿದು ಚೆಲ್ಲುವುದಕ್ಕೆ ಹಿಂಜರಿಯುವವನಲ್ಲ ಹನುಮ. ಬಾಹುಗಳಲ್ಲಿ ಸತ್ವಾತಿಶಯವನ್ನು ಹೊಂದಿದವನಲ್ಲವೇ ನೀನು? ಜ್ಞಾನ ಸಂಪನ್ನನಲ್ಲವೇ ನೀನು? ವಾಕ್ಚತುರನಲ್ಲವೇ ನೀನು? ನನ್ನನ್ನು ರಕ್ಷಿಸು ಹನುಮ, ನನ್ನನ್ನು ರಕ್ಷಿಸು, ರಕ್ಷಿಸು. ತಾಯೇ ಒಂದು ಕ್ಷಣ. ಮೈಯಲ್ಲಿ ಏರಿ ಹೋಗಿದ್ದಂತಹ ರಣಾವೇಶವೆಲ್ಲ ಇಳಿದು ಅಸಹಾಯಕಳಾಗಿ ಕಣ್ಣೀರಿಕ್ಕುತ್ತಿರುವ ನಿನ್ನನ್ನು ಕಂಡಾಗ ನಿನ್ನಷ್ಟೇ ನಾನೂ ದುರ್ಬಲನಿದ್ದೇನೋ ಅಂತ ಭಾಸವಾಗ್ತಾ ಇದೆ. ಯಾಕೆ ಹನುಮ? ಈ ದುಷ್ಟ ಕ್ಷಣಾರ್ಧದಲ್ಲಿ ಇನ್ನೇನು ಅನಾಹುತವನ್ನು ಮಾಡ್ತಾನೋ ಇದನ್ನು ಕಲ್ಪಿಸುವುದಕ್ಕೆ ನನಗಾಗುವುದಿಲ್ಲ. ಒಂದು ಕ್ಷಣ ಸೈರಿಸಿಕೋ ತಾಯಿ. ಆತನನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಿ ಅವನ ಮನಸ್ಸನ್ನು ಪರಿವರ್ತಿಸುವುದಕ್ಕೆ ಒಳ್ಳೆಯದು ಹನುಮ, ಒಳ್ಳೆಯದು. ಇಂದ್ರಾರಿ, ಏನು? ಒಂದು ಕ್ಷಣ ತಡೆಯಪ್ಪ. ಕಳನೆ ಕೇಳು ಮದಿವಂತ ಕಳನೆ ಕೇಳು ಕಳನೆ ಕೇಳು ಪೌಲಸ್ಯ ಜಾಸುತ ನಿನ್ನ
ಕೇಳು ಪೌಲ ಸಜ ಸುತ ನಿನ್ನ ತಾತ ತಾಳು ಪೌಲ ಸಜ ಸುತ ನಿನ್ನ ತಾತ ತಾಳು. ಇದ್ರಾರಿ ಒಂದು ಕ್ಷಣ ಸೈರಿಸು. ಹಾ ಅಯ್ಯ, ಏನು? ಅಸಾಮಾನ್ಯವಾದಂತಹ ಬಲಾತಿಶಯವನ್ನು ಹೊಂದಿದ ಪೌಲಸ್ತ್ಯ ವಂಶೀಯನಾದ ರಾವಣನ ಪುತ್ರ ನೀನು. ಆಹಾ. ಮೇಘನಾದನೆಂದೇ ನಿನ್ನ ಹೆಸರಂತೆ ಹುಟ್ಟುತ್ತಾ ಇರುವಾಗ ಈ ಕಾಲಕ್ಕೆ ಇಂದ್ರಜಿತ್ತು ಅಂತ ಅನಿಸಿಕೊಂಡೆ. ಯಾವುದರ ಮುಖ್ಯನವಾಗಿ ತನ್ನ ಪರಾಕ್ರಮವನ್ನು ಪ್ರಬಲರ ಎದುರು ಮೆರೆದು ನೀ ಇಂದ್ರಜಿತ್ತು ಅಂತ ಅನಿಸಿಕೊಂಡವ. ದೇವಲೋಕಾಧಿಕಾರಿಯಾದ ಸುರಪನನ್ನೂ ಗೆಲ್ಲುವುದಕ್ಕುಂಟೆ ಉಂಟು ಅಂತ ತೋರಿಸಿಕೊಟ್ಟವ ನೀನು. ನಿನ್ನ ತಂದೆಯಾದರ ಖಳರಲ್ಲಿ ಮತಿವಂತರಿಲ್ಲ ಎಂಬ ಭಾವವನ್ನೇ ಸುಳ್ಳಾಗಿಸಿ ಮತಿವಂತ ಖಳನೆಂದೇ ಖ್ಯಾತಿಯನ್ನು ಪಡೆದವ. ವೇದ ಶಾಸ್ತ್ರಾದಿಗಳನ್ನೆಲ್ಲ ಸಮಗ್ರವಾಗಿ ಗ್ರಹಿಸಿ ತನ್ನ ಅಂತರಂಗದಲ್ಲಿದ್ದಂತಹ ಜ್ಞಾನವನ್ನು ವರ್ಧಿಸಿಕೊಂಡು ಲೋಕಮುಖದಿಂದ ಮತಿವಂತನೆಂದೇ ಕರೆಯಲ್ಪಟ್ಟವ. ಅಂಥವನ ಮಗನಾಗಿ ಅವನಿಗೆ ಯೋಗ್ಯವಾದಂತಹ ಕಾರ್ಯವನ್ನೇ ನೀ ಎಸಗಬೇಡುವ. ಸ್ವಲ್ಪ ತಡೆ. ಕೈಯ ಖಡ್ಗವನ್ನೇನಾದರೂ ಈ ತಾಯಿಯ ಕೊರಳಿಗೆ ನೀನು ಇಕ್ಕಿದೆ ಅಂತಾದರೆ ನಮಗೆ ಹೇಗೂ ನಷ್ಟವೇ, ನಿನ್ನ ತಂದೆಗೂ ನಷ್ಟವಲ್ಲವೇ? ತಾನು ಯಾವುದನ್ನು ಅಪೇಕ್ಷಿಸಿದನೋ ಅದನ್ನು ಸಾಧಿಸಿಕೊಳ್ಳುವಲ್ಲಿ ನಿನ್ನ ತಂದೆಯಾದರೂ ಯಾರೆದುರು ಅನ್ನುವುದನ್ನು ವಿವೇಚಿಸಿಯೇ ವ್ಯವಹರಿಸ್ತಾ ಇದ್ದ. ದುರ್ಬಲರ ಎದುರು ಪ್ರಕಟವಾದದ್ದಕ್ಕೆ ಬಲ ಅಂತ ಹೆಸರಲ್ಲ ಅಯ್ಯ. ಇಂತಹ ಲೋಕಮಾನ್ಯತೆಯನ್ನು ಹೊಂದಿದಂತಹ ಸಾಧ್ವಿಯೊಬ್ಬಳನ್ನು ರಣಮುಖದಲ್ಲಿ ಕತ್ತರಿಸ್ತೇನೆ. ಅವಳೇನು ನಿನಗೆ ಇದರಾಗಿ ಹೋರಾಟಕ್ಕೆ ಬಂದವಳೆ? ಅಬಲೆ ಇದ್ದಾಳೆ, ಅಸಹಾಯಕಳಿದ್ದಾಳೆ, ದುಃಖಿನಿ ಇದ್ದಾಳೆ. ಅಂತಹ ಸೀತೆಯನ್ನು ಕತ್ತರಿಸುವುದರಿಂದ ನೀ ಸಾಧಿಸಬಹುದಾದರೂ ಏನು? ಅಯ್ಯ, ನಿನ್ನ ತಂದೆಯ ವಿಶೇಷವಾದ ಯೋಗ್ಯತೆಯನ್ನೊಮ್ಮೆ ನೆನಪಿಸಿಕೊ. ಶಿವಭಕ್ತನಾಗಿ ಜ್ಞಾನವಂತನಾಗಿ ವಿಶ್ರವಸು ಮಹಾಮುನಿಯ ಸಂತಾನವಾಗಿ ಮೂಡಿ ಬಂದವ. ಅಂತಹ ಯೋಗ್ಯತಾವಂತನಾದ ರಾವಣನ ಮಗನನ್ನಿಸಿಕೊಂಡ ನೀನು ಈಗ ಇಂತಹ ಒಂದು ಕುಕೃತ್ಯವನ್ನು ಮಾಡಿದೆ ಅಂತಾದ್ರೆ ನಿನ್ನ ತಂದೆಗಾದರೂ ಇದು ಹಿತವಾದೀತೆ. ಅದರಿಂದ ಯೋಚನೆ ಮಾಡು. ಬೇಡವಪ್ಪ, ಇಂತಹ ಸಾಹಸವನ್ನು ಮಾಡುವುದಕ್ಕೆ ಮುಂದಾಗಬೇಡ. ನಿನಗೊಂದು ವೇಳೆ ಹೋರಾಟವನ್ನು ಮಾಡಬೇಕು ಎನ್ನುವ ಕೆಚ್ಚುಂಟು ಅಂತಾದ್ರೆ ನಾ ಸಿದ್ಧನಿದ್ದೇನೆ. ಅವಳನ್ನು ಬಿಡು, ನನ್ನೊಂದಿಗೆ ಹೋರಾಟವನ್ನು ಕೊಡು. ಹೇಳುವವ ಯಾರು? ಮರ ಹಾರುವವ. ಆಂಜನೇಯ ಅಯ್ಯ, ದಶಕಂಠ ರಾವಣ ಎನ್ನುವ ಹಾಗೆ ಯೋಗ್ಯತೆಯನ್ನು ಪಡೆದಿದ್ದಾರೆ ನಮ್ಮಪ್ಪ ಅಂತಾದ್ರೆ 10 ತಲೆ ಉಂಟು ಅಂತ ಅರ್ಥ ಅಲ್ಲ. 4 ಮುಖದಿಂದ 4 ವೇದ, 6 ಮುಖದಿಂದ 6 ಶಾಸ್ತ್ರ. ಇದನ್ನು ತಿಳಿದವರು ಇತರರಿಗೆ ತಿಳಿದು ಹೇಳವಲ್ಲವರು. ಆ ಯೋಗ್ಯತೆ ಇರುವುದರಿಂದ ಇದನ್ನು ನಾನೂ ಬಲ್ಲೆ, ನಮ್ಮ ಲಂಕೆಯ ಸರ್ವ ಪ್ರಜೆಗಳು ಕೂಡ ತಿಳಿದಿದ್ದಾರೆ. ಅದನ್ನು ಇನ್ನೊಬ್ಬ ಹೇಳಿ ಆಗಬೇಕಾದದ್ದಿಲ್ಲ. ಆದರೆ ಈ ಕಾಲಕ್ಕೆ ನನಗೆ ಉಪದೇಶ ಕೊಡುವುದಕ್ಕೆ ಮುಂದಾಗಿದ್ದಿ. ನಿನ್ನಂಥವ ನನಗೆ ಹೇಳುವುದಲ್ಲ ಅದನ್ನು. ಯಾವ ಕಾರಣಕ್ಕಾಗಿ ಇವಳದ್ದಾದ ಕಬರಿಯನ್ನು ಹಿಡಿದು ಈ ಕ್ಷಣ ಇವಳನ್ನು ಮುಗಿಸ್ತೇನೆ ಅಂತ ನಾನು ತೊಡಗಿದ್ದೇನೋ, ಈ ಉದ್ಯಮದಲ್ಲಿ ನಮ್ಮ ಯಶಸ್ಸಿನ ಗುಟ್ಟುಂಟು. ಹೌದೇ? ಆದ್ರಿಂದ ಹೇಳ್ತಾ ಇದ್ದೇನೆ, ಇದೆಲ್ಲ ನಿನ್ನ ಉಪದೇಶದ ಮಾತಿಗೆಲ್ಲ ನಾನು ಬಗ್ಗುವವಲ್ಲ. ಇವಳ ತಲೆ ನಿಲ್ಲು. ಎನಗಾಗಿ ಕಾದಿ ದಣಿದಿರಿ ಎನಗಾಗಿ ಕಾದಿ ದಣಿದಿರಿ ಅನ್ನನು ಕೊಲ್ಲುವುದನ್ನು ನೋಡದಾದು ದೀಪರಿ ಇನ ಗುಲಾಂಬುದಿ ಚಂದನ ಸತಿಗಾದ ಕಷ್ಟವನ್ನು ಕಂಡು ಬಿಡಿಸೋ
ಹನುಮ ಹನುಮ ಎನಗಾಗಿ ಕೂಗಿ ಕಣಿದಿರಿ ತನ್ನನು ಕೊಲ್ಲುವುದನ್ನು ನೋಡಲಾಗುವುದೇ ಬರೀ. ಹನುಮ ಹನುಮ ತಾಯೇ ಜಾನಕಿ, ತಾಳಲಾರೆ ಹನುಮ, ತಾಳಲಾರೆ. ಅರ್ಥವಾಗ್ತದಮ್ಮ. ಪ್ರಶ್ನೆಯ ಮೇಲೆ ಪ್ರಶ್ನೆ ಹುಟ್ಟುತ್ತಾ ಇದೆ ಹನುಮ. ಅದೇ ಸೀತೆ ನಾನು ಹೌದೇ ಅಂತ? ಅಂದ್ರೆ ಇಲ್ಲ ಹನುಮ, ಹ? ಜನಕ ರಾಜನ ಮಗಳಾಗಿ ಹುಟ್ಟಿದವಳು ನಾನು. ಸೊಸೆಯಾಗಿ ಹೊಕ್ಕದ್ದು ಅಯೋಧ್ಯ ನಗರವನ್ನು. ಹೌದಮ್ಮ. ಚಕ್ರವರ್ತಿ ಪೀಠದಲ್ಲಿ ರಾರಾಜಿಸಬೇಕಾದಂತಹ ಶ್ರೀರಾಮಚಂದ್ರನಿಗೆ ಮಡದಿಯಾಗಿ ಬಂದವಳು ಹನುಮ ನಾನು. ಅಂತಹ ಸೀತೆಗೆ ಇಂತಹ ದುರ್ಗತಿ ಬರುವುದಕ್ಕೆ ಸಾಧ್ಯ ಉಂಟೆ ಹನುಮ? ಛೇ, ಆ ಸೀತೆಯೇ ಅಲ್ವೋ ಅಂತ ಅನ್ನಿಸ್ತಾ ಉಂಟು. ಹಾಗನ್ನು ಬೇಡ ತಾಯೇ. ಪ್ರಾರಬ್ಧ ಕರ್ಮ ನೋಡು ಹ? ಇಲ್ಲಿಗೆ ತಂದು ನಿಲ್ಲಿಸಿದೆ. ಹ್ಮ್ ನನ್ನನ್ನು ಕಳಕೊಂಡ ಮೇಲೆ ನನ್ನ ಸ್ವಾಮಿ ಕಲ್ಲು ಮರಗಳನ್ನು ಕಂಡು ಕೂಡ ಸೀತಾ ಸೀತಾ ಎನ್ನುವುದಾಗಿ ಹಲುಬುತ್ತಾ ಇದ್ದರಂತೆ. ಅಂತಹ ಶ್ರೀರಾಮಚಂದ್ರನ ಕೂಡೆ ಪುನರಪಿ ಒಂದಾಗಬೇಕು ಎನ್ನುವಂತಹ ಮನಸ್ಸಿತ್ತು ಹನುಮ. ಆ ಪ್ರಯತ್ನದಲ್ಲಿ ನೀವೆಲ್ಲರೂ ಮುಂದುವರಿಯುತ್ತಾ ಇರುವವರಲ್ವೇ? ನನ್ನನ್ನು ಮತ್ತು ಪ್ರಭು ಶ್ರೀರಾಮಚಂದ್ರನನ್ನು ಒಂದಾಗಿಸುವುದಕ್ಕೆ ಅಡ್ಡವಾಗಿ ನಿಂತಿರುವಂತಹ ಈ ದುರುಳ ದಾನವ ಇದ್ದಾನಲ್ಲ, ಹೇಗಾದರೂ ಮಾಡಿ ಇವನ ಕೈಯಿಂದ ನಾನು ಬಿಡಿಸು ಹನುಮ, ಬಿಡಿಸು. ಈಗ ಅಮ್ಮ ಅಮ್ಮ, ಒಂದು ಕ್ಷಣ ತಾಳು. ರಾಮ ವಿರೋಧವನ್ನು ಸಾಧಿಸುವುದಕ್ಕಾಗಿ ನಿನ್ನಂಥವಳನ್ನು ಹೀಗೆ ಕವರಿ ಬಂಧಕ್ಕೆ ಕೈಯಿಕ್ಕಿ ಕತ್ತರಿಸ್ತೇನೆ ಅಂತ ಮುಂದಾಗುತ್ತಿರುವ ಈ ದುಷ್ಟ, ನಾವೇನಾದರೂ ಎಚ್ಚರ ತಪ್ಪಿದ್ರೆ ಖಡ್ಗಧಾರೆಯಿಂದ ನಿನ್ನನ್ನು ಕತ್ತರಿಸಿ ಬಿಡ್ತಾನೆ ಎನ್ನುವ ಆತಂಕದಿಂದ ನಾನಿದ್ದೇನೆ. ಏನಿದೆ ವಿನಯದಿಂದ ಇವನನ್ನು ಒಲಿಸುವ ಪ್ರಯತ್ನವನ್ನು ಮಾಡ್ತೇನೆ ತಾಯೇ. ಒಳ್ಳೆಯದು. ಸ್ವಲ್ಪ ಕಾಲ ಸೈರಿಸಮ್ಮ. ಮುಂದುವರಿಸು. ಅಯ್ಯ ಅಯ್ಯ, ಕತ್ತಿ ಎತ್ತಬೇಡ, ಕತ್ತಿ ಎತ್ತ. ಶ್ರೀ ನರಕದೊಳಗೆ ಪಾತಕಿಗೆ ನರಕದೊಳಗೆ ದ್ರೋಹಿರ ಕಸನೆ ಸಂದೇಹ ಇಂದ್ರಜಿತ್ತು, ಏನು ಕೊಲ್ಲುವುದೇ ಹೌದಾದ್ರೆ ಇಷ್ಟು ಕಾಲ ಕಾಯಬೇಕಾದ ಅಗತ್ಯವಾದರೂ ಇತ್ತ? ಸಂದರ್ಭಕ್ಕಾಗಿ ಕಾಯ್ತಾ ಇದ್ದದ್ದು. ಕ್ಷಣ ಕಾಲದ ಆವೇಶಕ್ಕೊಳಗಾಗಿ ರಾವಣನೇ ಇವಳನ್ನು ಕತ್ತರಿಸುವುದಕ್ಕೆ ಮುಂದಾದವನಾದರೂ ತನ್ನ ಖಡ್ಗವನ್ನು ಹಿಂದೆ ತೆಗೆದು ಹೊರಗೆ ಸೇರಿಸಿದ. ಯಾಕಾಗಿ? ಪರಿಣಾಮವನ್ನು ಲಕ್ಷಿಸಿ ನೋಡಿದ. ಇವಳನ್ನು ಕೊಂದ್ರೆ ಆಗಬಹುದಾದ್ದೇನು, ಕೇವಲ ಇಲ್ಲಿಗೆ ಏನು ಅಂತಲ್ಲ, ಆಮೇಲೆ ಏನು ಅನ್ನೋದನ್ನು ಆಲೋಚನೆ ಮಾಡಿದ. ಸ್ತ್ರೀ ಹತ್ಯೆ ಎನ್ನುವುದು ವೀರರಿಗೆ ಭೂಷಣವಾದ ಕೃತ್ಯವಲ್ಲ. ಹೌದು. ಅಂತಹ ಕೃತ್ಯವನ್ನು ಮಾಡಿದವನಾದರೂ
ಇಹದಲ್ಲಿ ಸುಖವನ್ನು ಪಡೆಯುತ್ತಾನೆ ಅಂತ ಭರವಸೆ ಇಲ್ಲ, ಆ ಪರದಲ್ಲಂತೂ ಇಲ್ಲವೇ ಇಲ್ಲ. ಆಹಾ ಸ್ತ್ರೀ ಹತ್ಯ ಪಾತಕಿಗೆ ಆ ಚತುರ್ಯುಗ ಗೇಹ ನರಕದೊಳಗೆ. ಆಹಾ ಇದನ್ನ ಆಲೋಚನೆ ಮಾಡು. ಹ್ಮ್. ಒಂದು ವೇಳೆ ನೀನು ಇವಳನ್ನು ಕತ್ತರಿಸಿದೆ ಅಂತಾದ್ರೆ ಹ್ಮ್. ನಿನ್ನ ತಂದೆಗಾದರೂ ಸಂತೋಷವೆನ್ನಿಸೀತೆ. ಹ್ಮ್. ಅವನು ಪಡೆಯಬೇಕಾದಂತಹ ಪರಿಣಾಮ ಏನೋ ಹ್ಮ್. ಅದನ್ನು ಲಕ್ಷಿಸಿಯೇ ಇವಳನ್ನು ಬಿಟ್ಟಿದ್ದಾನೆ. ಓಹೋ ಹಾಗಿರುತ್ತಾ ನೀನೊಂದು ವೇಳೆ ಇದಕ್ಕೆ ಮುಂದಾದ್ರೆ ಆ. ಪರಿಣಾಮದಿಂದ ನಿನ್ನ ತಂದೆಯ ಕ್ರೋಧಕ್ಕೂ ನೀ ಪಾತ್ರನಾಗ್ತಿ. ಆ. ಇಲ್ಲಿಯವರೆಗೆ ಪರಮಪ್ರಿಯನಾದ ರಾವಣನ ಸೀಮಂತ ಪುತ್ರನೆನಿಸಿಕೊಂಡಂತಹ ನೀನು ದ್ರೋಹಿ ರಕ್ಕಸ ಅನಿಸಿಕೊಳ್ತಿ. ಓಹೋ ರಾವಣನ ಅಪೇಕ್ಷೆಗೆ ವಿರೋಧವಾಗಿ ಹ್ಮ್ ಅವನು ಯಾವುದನ್ನು ಬಯಸಿದನೋ ಅದನ್ನೇ ವಿನಾಶ ಮಾಡುವುದರಿಂದ ನೀ ಪಡೆಯಬಹುದಾದ ಫಲ ಏನು ಅನ್ನುವುದನ್ನು ಆಲೋಚನೆ ಮಾಡು. ಆ ಕಾರಣದಿಂದ ಇದೋ ಯುದ್ಧರಂಗದಲ್ಲಿ ಮಾಡಬೇಕಾದ ಈ ಕೃತ್ಯವನ್ನಲ್ಲ, ನೀ ಉದ್ದೇಶಿಸಿದ್ದು ಹೋರಾಟವನ್ನು. ಹೋರಾಟಕ್ಕೆಂದು ಉಜ್ಜುಗಿಸಿ ಬಂದ ಮಹಾವೀರ ಆ ಮಾಡಬಾರದ ಅಕೃತ್ಯಕ್ಕೆ ಮನಗೊಡುವುದಲ್ಲ, ಆ. ನನ್ನಂಥವನನ್ನು ಎದುರಿಸು ಅಂತ ನಾ ಕೇಳ್ತಾ ಇದ್ದೇನೆ. ಹೋರಾಟ ಮಾಡುವುದೇ ಹೌದಾದ್ರೆ ಆ. ಅವಳನ್ನು ಬಿಡು, ಆ. ನನ್ನೆದುರು ನಿಲ್ಲು. ನಿನ್ನಲ್ಲಿ ಹೋರಾಟ ಮಾಡುವುದು ದೊಡ್ಡ ವಿಷಯ ಅಲ್ಲ. ಈಗ ಪಾತಕದ ವಿಷಯ ಮಾತಾಡಿದ್ದೀಯಲ್ಲ, ಹೌದಲ್ಲ? ಏನದು ನನಗೆ ಮಾತ್ರವೋ ನಿಮಗೆ ಅನ್ವಯಿಸುವುದಿಲ್ವೋ? ವ್ಯಷ್ಟಿ ಚಿಂತನೆ ಬೇರೆ, ಸಮಷ್ಟಿ ಚಿಂತನೆ ಬೇರೆ. ಕೇವಲ ವ್ಯಷ್ಟಿ ಚಿಂತನೆಯಿಂದ ಮಾತಾಡುತ್ತಿರುವ ಹಾಗೆ ಕಾಣ್ತಾ ಉಂಟು. ಸ್ತ್ರೀ ಹತ್ಯೆಯ ಪಾತಕ ಎನ್ನುವುದು ಮಹಾದೋಷಕಾರಕ. ಅದು ನಾನು ಮಾಡಿದರೆ, ಯಾಕೆ ನೀವು ಮಾಡಿದ್ರೆ ಆಗುವುದಿಲ್ಲ? ಈಗ ಯಾವ ರಾಮ ತಾಟಕಾವಧೆಯನ್ನು ಮಾಡಿದ್ದಾನೋ ಆ ಕಾಲಕ್ಕೆ ಅವನಿಗೆ ದೋಷ ಇಲ್ವೋ? ನಿನ್ನ ಕೈಯಿಂದಲೇ ಸತ್ತಂತಹ ನಮ್ಮ ಲಂಕೆಯ ಮಹಾಲಕ್ಷ್ಮಿಯಾದಂತಹ ಲಂಕಿಣಿ, ಅವಳನ್ನು ಕೊಂದಂತಹ ನಿನಗೆ ಪಾತಕ ಬಾಧಿಸುವುದಿಲ್ವಾ? ಅವರೆಲ್ಲ ಅಸಹಾಯಕರಾಗಿರ್ಲಿಲ್ಲ, ಹಾ ಹಾ ಪ್ರಬಲರೇ ಆಗಿದ್ರು. ಹಾ. ಆದ್ರೆ ಇವಳನ್ನು ನೋಡು, ಕಣ್ಣೀರ ಧಾರೆಯನ್ನು ಸುರಿಸುತ್ತಾ ಇನ್ನೇನು ಮರಣವನ್ನೆದುರು ನೋಡುವ ವಿಲಾಪವನ್ನು ಮಾಡ್ತಾ ಇದ್ದಾಳೆ. ಅಸಹಾಯಕತೆ ಎನ್ನುವುದು ಪರಿಸ್ಥಿತಿ ಉದ್ಭವಿಸಿದ್ದು. ಹಾ. ಈ ಕಾಲಕ್ಕೆ ಅಸಹಾಯಕಳು ಎನ್ನುವ ಹಾಗೆ ಹೇಳುವ ಹಾಗಿಲ್ಲ. ಈ ಹೊತ್ತು ನಿಮ್ಮೆಲ್ಲರ ದೌರ್ಬಲ್ಯದಿಂದ ಬಂದು ಲಂಕೆಗೆ ಸೇರಿದ್ದಾಳೆ. ನಿಮ್ಮ ಅನ್ಯಾಯದ ಪ್ರತೀಕಕ್ಕೆ ಪ್ರತೀಕಾರವಾಗಿ ಅವಳನ್ನು ನಾವು ತಂದಿರಿಸಿದ್ದೇವೆ. ಇಷ್ಟಕ್ಕೂ ಕಾರಣಲಾದಂತಹ ದೋಷಿ ಇವಳಿದ್ದಾಳೆ. ಆದುದರಿಂದ ಪಾತಕದ ಹೆದರಿಕೆ ಮಾಡಿ ನನ್ನನ್ನು ಈ ಕೃತ್ಯದಿಂದ ಹಿಂದುಳಿಯುವ ಹಾಗೆ ಮಾಡ್ತೇನೆ ಎನ್ನುವ ಹಾಗೆ ನೀನು ಭಾವಿಸಿದ್ರೆ ಅದು ನಿನ್ನ ಭ್ರಮೆ. ಅಯ್ಯ ವಿವೇಕಿ, ನೀನು ಯೋಚನೆ ಮಾಡು. ವಿವೇಕ, ಯೋಚನೆ ಇದಕ್ಕೆಲ್ಲ ಅವಕಾಶ ಇಲ್ಲ. ಕ್ರೋಧಕ್ಕೆ ಬಲಿಯಾಗಬೇಡ, ಅವಿವೇಕಕ್ಕೆ ಮನ ಮಾಡಬೇಡ. ಇಷ್ಟಕ್ಕೆಲ್ಲ ಕಾರಣಲಾದವಳು ಇವಳು. ಇವರನ್ನೇ ಉದ್ದೇಶಿಸಿಕೊಂಡು ಲಂಕೆಯವರೆಗೆ ನೀವು ಬಂದಿದ್ದೀರಿ ಅಂತಾದರೆ ಇವಳಿಂದಲೇ ಉಂಟಾದಂತಹ ಈ ಒಂದು ದೋಷ ಎನ್ನುವುದೇನುಂಟು ಇದು ನಿವಾರಣೆ ಆಗುವುದಕ್ಕೆ ಇವಳ ತಲೆಯನ್ನೇ ಕಡಿಬೇಕಾಗುತ್ತೆ ನನಗೆ. ಇಲ್ಲ ಹನುಮ, ಇಲ್ಲ ಅಮ್ಮ. ನೀನೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇವನನ್ನು ಬಿಡುವ ಹಾಗಿಲ್ಲ. ಕೊಂದೇ ಕೊಲ್ಲುತ್ತಾನೆ. ಛೇ ಛೇ ಛೇ,
ನೀನೆಂದೇನು? ಪ್ರಭು ಶ್ರೀರಾಮಚಂದ್ರನೇ ಬಂದರೂ ಇವನ ಕೈಯಿಂದ ನನ್ನನ್ನು ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವೋ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹನುಮ. ಅಮ್ಮ ಅಮ್ಮ. ಸ್ವಾಮಿಯನ್ನು ಅಲ್ಲ ನಮ್ಮವರೆಲ್ಲರನ್ನು ಯಾವ ಪ್ರಯತ್ನಕ್ಕಾಗಿ ಉಜ್ಜುಗಿಸಿದ್ದೀರೋ ಅದರಿಂದ ಹಿಮ್ಮುಖರಾಗುವಂತೆ ಹೇಳು ಹನುಮ. ಅದು ಸಾಧ್ಯ ಇಲ್ಲ. ಸೀತೆಯನ್ನು ರಾಮನನ್ನು ಮರಳಿ ಸೇರಿಸುವುದಕ್ಕೆ ಸಾಧ್ಯ ಇಲ್ಲ ಎನ್ನುವ ವರ್ತಮಾನವನ್ನವರಿಗೆ ತಿಳಿಸು. ಇನ್ನೊಂದು ಉಪಕಾರ ಮಾಡಬೇಕು ಹನುಮ. ಏನಮ್ಮ ಏನು? ಅರೆ ಕ್ಷಣದಲ್ಲಿ ಎತ್ತಿದ ಕಟಾರಿಯಿಂದ ನನ್ನನ್ನು ಇಬ್ಬಾಗವಾಗಿಸುವವನಿದ್ದಾನೆ ಈ ದುಷ್ಟ. ನನ್ನ ಕಳೆಯ ವರವನ್ನು ಕೊನೆಯ ಕಾಲಕ್ಕೆ ನನ್ನ ಸ್ವಾಮಿಗೆ ಪ್ರಭು ಶ್ರೀರಾಮಚಂದ್ರನ ಕಣ್ಣೆದುರಿಗೆ ಒಂದು ಸಲ ತೋರಿಸು ಹನುಮ. ಒಂದು ಸಲ ಬೇಡ, ಆ ಮಾತನ್ನ ಆಡಬೇಡ ತಾಯೇ. ನಿನ್ನನ್ನು ಹಿಂದೆ ಪಡೆಯುವುದಕ್ಕಾಗಿ ಶರಧಿಗೆ ಸೇತುವನ್ನು ಬಲಿದು ಕಪಿಕಟಕವನ್ನು ಕೂಡಿ ರಾಮಚಂದ್ರ ಇಲ್ಲಿಯವರೆಗೆ ಬಂದುದು ನಿನ್ನ ಪಾರ್ಥಿವ ಶರೀರವನ್ನು ಪಡೆಯುವುದಕ್ಕಾಗಿ ಅಲ್ಲ ತಾಯೇ. ಆದ್ರೆ ವ್ಯರ್ಥವಾಗುತ್ತದೆ. ಸೈರಿಸು ಸೈರಿಸು ಸೈರಿಸು. ಮತ್ತೊಮ್ಮೆ ಈ ಇಂದ್ರಾರಿಯ ಮನವೊಲಿಸುವ ಪ್ರಯತ್ನವನ್ನಾದರೂ ನಾ ಮಾಡ್ತೇನೆ. ಇಂದ್ರಜಿತು, ಇವತ್ತು ಕೊನೆಯವರೆಗೆ ಒಂದು ಕ್ಷಣ ಕೇವಲ ನಿನ್ನ ಬಗ್ಗೆ ಅಲ್ಲ, ಸಮಷ್ಟಿಯಿಂದಲೂ ಯೋಚಿಸಬೇಕಾದವ ನೀನು. ಆ ಪ್ರಯತ್ನವನ್ನು ಕೈಬಿಡಬೇಡ. ಒಂದು ಕ್ಷಣ ನನ್ನ ಮಾತನ್ನು ಕೇಳು, ಆ ಕುರಿತು ಆಲೋಚನೆ ಮಾಡು. ಏನಯ್ಯ ನೀನು? ಮೆಚ್ಚಿಸೆ ವರವನ್ನೇ ಸಂಪಾದಿಸಿ ಪ್ರಾಯದೋಳಿಪ ವರವನ್ನೇ ಸಂಪಾದಿಸಿ ಮೆಚ್ಚಿಸಿ ಸಂಪಾದಿಸಿ ತರುಣಿಯ ಹತ್ಯ ಕೈದರಲಿ ಕುಲವನು ತರುಣಿಯ ಹತ್ಯ ಕೈದರಲಿ ಕುಲವನು ಹರಿಸದೆ ಬೀಡ ರಾಮ ಹರಿತು ಕೋಮನದೇ ಹತ್ಯ ಕೈದರೆ ರಿಪು ಕುಲವನು ಹರಿಸದೆ ಬೀಡ ಅರಿತುಕೋ ಮನದಲ್ಲಿ ಅರಿತುಕೋ ಮನದಲ್ಲಿ ಅಯ್ಯ ರಾವಣಿ, ಏನು? ಕ್ರೋಧ ಸ್ಮೃತಿಭ್ರಂಶಕ್ಕೆ ಕಾರಣವಾಗ್ತದೆ. ಆವೇಶಕ್ಕೆ ತುತ್ತಾಗಿ ಯಾವುದಾದರೂ ಕಾರ್ಯವನ್ನು ಎಸಗಿದರೆ ಅದರ ಪರಿಣಾಮವನ್ನು ಎದುರಿಸುವಲ್ಲಿ ಆವೇಶ ಯಾವ ಉಪಯೋಗಕ್ಕೂ ಬರುವುದಿಲ್ಲ. ನೀನಾದರೂ ಮಹಾಸಾಧಕ ಅಂತ ನಾವು ಕೇಳಿದ್ದೇವೆ. ಹರ ಬೊಮ್ಮಾದ್ಯರ ಮೆಚ್ಚಿಸಿ ಎಳೆಯ ವಯಸ್ಸಿನಲ್ಲಿಯೇ ಸಾಧಕರಾದವರಿಗೆಲ್ಲ ಮೇಲ್ಪಂಕ್ತಿಯಾಗಬಹುದಾದ ಯೋಗ್ಯತೆಯನ್ನು ಕಾಣಿಸಿದವ ನೀನು. ವಿಶಿಷ್ಟವಾದ ವರಗಳನ್ನೆಲ್ಲ ಸಂಪಾದನೆ ಮಾಡಿ ಲಂಕೆಯ ಮುಂದಿನ ಪ್ರಭುವಾಗಿ ಮೆರೆಯುವುದಕ್ಕೆ ಸಂಪೂರ್ಣ ಅರ್ಹತೆಗಳುಂಟು ಅಂತ ತೋರಿಸಿಕೊಟ್ಟವ. ಇಂತಹ ಯೋಗ್ಯತಾವಂತನಾದ ನೀನು ಲಂಕಾ ರಾಷ್ಟ್ರವನ್ನು ಇವತ್ತಾಳುತ್ತಿರುವ ರಾವಣ ಆ ಪ್ರಭುವಿಗೆ ಯೋಗ್ಯನಾದ ಮಗನಾಗಬೇಕೋ ಬೇಡುವ? ಅಧಿಕಾರವುಳ್ಳವ, ಪ್ರಬಲನಾಗಿದ್ದವ ತನ್ನ ಮಗನ ಕುಕೃತ್ಯದಿಂದ ಪ್ರಪಂಚದ ಎದುರು ತಲೆ ತಗ್ಗಿಸುವ ಹಾಗೆ ನೀ ಮಾಡಬಹುದೇ? ಹಾಗೊಂದು ವೇಳೆ ನೀ ಎಸಗಿದರೆ ಅದವನಿಗೆ ಪ್ರಿಯವಲ್ಲ ಅಂತ ನಾ ಮೊದಲೇ ಹೇಳಿದೆ. ಮುಂದೆ ಲಂಕಾಧಿಪತಿ ಎನ್ನಿಸಬೇಕಾದವ ಪ್ರಾರಂಭದಲ್ಲಿಯೇ ದೋಷವನ್ನು ಕಳಂಕವನ್ನು ಹೊತ್ತ ಹಾಗಾಗ್ತದೆ. ಆ ಕಾರಣದಿಂದಲೂ ಹೌದು. ಇನ್ನೊಂದು ಪರಿಣಾಮವನ್ನು ನೀನು ಲಕ್ಷಿಸಿ ನೋಡು. ತನಗೆದುರಾದಂತಹ ಯಾವ ರಾಕ್ಷಸ ವೀರನನ್ನೂ ಬಿಡದೆ ಹೊಡೆದು ಕಡಹಿದಮ ರಾಮ ರಾಘವ. ನಿನಗೆ ತಿಳಿದಂತೆ ದಂಡಕಾರಣ್ಯದಲ್ಲಿದ್ದಂತಹ 14,000 ರಾಕ್ಷಸರನ್ನು
ಮೂವರು ರಾಕ್ಷಸ ಪ್ರಮುಖರನ್ನು ನಿರಾಯಾಸವಾಗಿ ಕತ್ತರಿಸಿ ಚೆಲ್ಲಿದ ಶ್ರೀರಾಮಚಂದ್ರಮ ಪ್ರಕಟವಾಗಿ ಶ್ರೀರಾಮನೊಂದಿಗೆ ಯುದ್ಧಕ್ಕಾಗಿ ಮುಂದಾದ. ರಾವಣನಿಗೆ ಕೈ ಸಾಗದಂತೆ ಅವನನ್ನೇ ತನ್ನ ಶರದಿಂದ ಅಂತಃಪುರಕ್ಕೆ ಹಾರಿಸಿಬಿಟ್ಟವ. ಅಂತಹ ಯೋಗ್ಯತೆ ಉಳ್ಳ ರಾಮನಿಗೆ ನೀನೇನಾದರೂ ಸೀತೆಯ ಪ್ರಾಣವನ್ನು ತೆಗೆದೆ ಅನ್ನುವ ವರ್ತಮಾನ ಗೊತ್ತಾದರೆ ಅವನಿಗುಂಟಾಗುವ ಕ್ರೋಧದಿಂದ ಸಮಗ್ರ ಲಂಕೆಯೇ ನಾಶವಾಗಿ ಹೋದೀತು. ನೀ ಹೇಳಿದೆಯಲ್ಲ, ಧನಣಿಜಯಂ ಖಳವಂಶ ಸಸಿ ಉರಿಯಿತು. ಅದನ್ನು ಅವಳು ಮಾಡುವುದಲ್ಲ, ಅವಳ ಕಾರಣದಿಂದ ಆಗುವುದಲ್ಲ. ಒಂದು ವೇಳೆ ನೀನವಳನ್ನು ಕೊಂದೆ ಅಂತ ಆದ್ರೆ ಅದರ ಪರಿಣಾಮದಿಂದ ಇಂದ್ರಾರಿಯೇ ಕಾರಣವಾಗಿ, ಇಂದ್ರಾರಿಯ ಕ್ಷಣಿಕವಾದ ಕ್ರೋಧವೇ ಕಾರಣವಾಗಿ ಸಮಸ್ತ ಲಂಕೆಯು ಸುಟ್ಟು ಹೋದಿತು ರಾಮನ ಕ್ರೋಧಕ್ಕೆ ಪಕ್ಕಾಗಿ. ಆದ್ರಿಂದ ನಿಮ್ಮವರನ್ನು ಸಮಷ್ಟಿ ದೃಷ್ಟಿಯಿಂದ ಉಳಿಸುವುದಕ್ಕಾಗಿಯಾದರೂ ಕ್ಷಣಕಾಲ ವಿವೇಕಿಯಾಗು. ಈ ಪ್ರಯತ್ನವನ್ನು ಬಿಡ ಬಿಡ ಬಿಡ. ನಿನ್ನ ಮಾತು ಕೇಳುವುದಕ್ಕೆ ಕರ್ಕಶವಾಗ್ತಾ ಇದೆ. ಈಗ ಏನನ್ನಿಸ್ತದೆ ಗೊತ್ತ ನನಗೆ? ರಗಳ ಇದು ಏನಯ್ಯ ವಿಕಾರ? ಸಾಹಿತ್ಯ ಪ್ರಕಾರದಲ್ಲಿ ಒಂದು ರಗಳೆ ಅಂತ ಉಂಟು, ಅದೊಂದು ಸಾಹಿತ್ಯ ಪ್ರಕಾರ. ಇನ್ನೊಂದು ವ್ಯಾವಹಾರಿಕ ಬದುಕಿನಲ್ಲಿ ಇನ್ನೊಬ್ಬರಿಗೆ ಒಗ್ಗದೇ ಇರುವ ಹಾಗೆ ಮಾತಾಡುವ ಒಂದು ವಿಧಾನ ಉಂಟು, ಅದಕ್ಕೆ ಒಂದು ಹೇಳ್ತಾರೆ ರಗಳೆ ಅಂತ. ಒಟ್ಟು ಎರಡೂ ಇಲ್ಲಿ ಮೇಳೈಸಿದ ಹಾಗೆ ಕಾಣುತ್ತಾ ಉಂಟು. ನನಗೆ ಅರ್ಥ ಮಾಡಿಸಿಕೊಳ್ಳುವುದಕ್ಕೆ ಬೇಕಾಗಿ ಇವಳನ್ನು ಬದುಕಿಸುವಂತಹ ನಿನ್ನ ಪ್ರಯತ್ನ ಇದು ನನಗೆ ರಗಳೆಯಾಗಿ ಕಾಣುತ್ತಾ ಉಂಟು. ಆದ್ರಿಂದ ಹೇಳ್ತೇನೆ, ಇವಳ ಆಯುಷ್ಯ ಇವತ್ತು ಮುಗಿಯಿತು. ಇವಳನ್ನು ಕಾಣುವುದಿದ್ದರೆ ಕಣ್ತುಂಬ ಇದು ಬೇಡ, ಪೂರ್ತಿಯಾಗಿ ಒಮ್ಮೆ ನೋಡು. ಬೇಡ, ಎತ್ತಿದ ಕತ್ತಿ ಇವಳ ಕುತ್ತಿಗೆಗೆ ಬಂದಿದೆ. ಕಡಿದಿದ್ದೇನೆ. ಏನಿದು? ಇಂದ್ರಾರಿ ಸೀತಾಮಾತೆಯನ್ನು ಕತ್ತರಿಸಿದನೆ. ಕ್ಷಣಕಾಲ ನನಗೂ ಆವೇಶ ಉಕ್ಕಿ ಹೋಯಿತು. ಮುಷ್ಟಿಯಾಘಾತದಿಂದ ಇಂದ್ರಜಿತುವನ್ನು ಅಪ್ಪಳಿಸುವುದಕ್ಕೆ ಮುಂದಾದರೆ ಅವನಾದರೂ ರಥದಿಂದ ನೆಗೆದು ತಪ್ಪಿಸಿಕೊಂಡು ಹೋದ. ರಥವು ಪುಡಿಯಾಗಿ ಹೋಯಿತು. ರಥವನ್ನು ಪುಡಿಗುಟ್ಟಿ ನನಗಾಗಬೇಕಾದ ಲಾಭವೇನು? ಈ ಕಡೆ ಈ ಕಡೆ ಈ ಕಡೆ ನೋಡಿದರೆ ಅಯ್ಯೋ 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 ಅಯ್ಯಯ್ಯೋ ಅಮ್ಮ, ಹೀಗೂ ಆಯ್ತೆ. ರಾಮ ರಾಮ ರಾಮ, ಎಂತಹ ದುರ್ಭರವಾದಂತಹ ಸ್ಥಿತಿ ನನ್ನ ಪಾಲಿಗೆ ಬಂದೊದಗಿತು. ಯಾವ ಜಾನಕಿ ದೇವಿ ತನ್ನ ಕಟಾಕ್ಷ ಮಾತ್ರದಿಂದಲೇ ನಮ್ಮಂತಹ ದಾಸರಿಗೆಲ್ಲ ಸಂಜೀವನವಾಗಿಯೇ ಪರಿಣಮಿಸ್ತಾ ಇದ್ಲ.
ಅಂತಹ ತಾಯಿ ಕೇವಲ ಕಳೇವರವಾಗಿ ಈ ರಣದ ಧೂಳಿಯ ಮೇಲೆ ಹೊರಳುವ ಹಾಗಾಗಿ ಹೋಯಿತೆ. ರಾಮ ರಾಮ, ಯಾವಳ ಪ್ರಾಪ್ತಿಗಾಗಿ ಇಷ್ಟೆಲ್ಲ ಪ್ರಯತ್ನವನ್ನು ಮಾಡಿ ಕಪಿಕೋಟಿಯನ್ನೂ ಕೂಡಿಕೊಂಡು ಸೇತುವನ್ನೂ ಬಲಿದು ಲಂಕಾ ದುರ್ಗವನ್ನು ಆಕ್ರಮಿಸಿ ಹಿಂದೆ ಪಡೆಯಬೇಕು ಎನ್ನುವಂತಹ ಪ್ರಯತ್ನದಲ್ಲಿ ತೊಡಗಿದನೋ ಸ್ವಾಮಿ ರಾಮಚಂದ್ರ. ಈ ಹೊತ್ತು ವೈದೇಹಿ ಇನ್ನಿಲ್ಲ ಎಂಬ ವರ್ತಮಾನವನ್ನು ಕೇಳಿದರೆ ಯಾವ ಸ್ಥಿತಿಯನ್ನು ಹೊಂದುತ್ತಾನೋ, ಅವನ ಅಂತರಂಗದ ಆ ದುಃಖವನ್ನು ಭರಿಸುವುದಕ್ಕೆ ಹೇಗೆ ಸಾಧ್ಯವಾದೀತು ಸ್ವಾಮಿಗೆ? ಅಲ್ಲ, ಅವನ ಅನುಚರನಾಗಿ ರಾಮನ ಭೃತ್ಯನ ಅನ್ನುವಂಥ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದ ಈ ಹನುಮಂತ ಈ ಹೊತ್ತು ಅಸಹಾಯಕನಾಗಿ ತಾಯಿ ತಲೆ ಕಳೆದು ಬೀಳುವುದನ್ನು ನೋಡುವ ಸ್ಥಿತಿ ಒದಗಿ ಬಂತಲ್ಲ. ಅಲ್ಲ, ನನ್ನನ್ನೇ ನಂಬಿ ಯುದ್ಧವನ್ನು ಗೆದ್ದುಕೊಡುವಲ್ಲಿ ಆಂಜನೇಯನ ನೆರವುಂಟು ಅಂತ ತಿಳಿದಂತಹ ಶ್ರೀರಾಮನಿಗೆ ಈ ಕಾಲಕ್ಕೆ ತನ್ನ ಪತ್ನಿಯ ಹತ್ಯೆಗೆ ಹನುಮಂತ ಸಾಕ್ಷಿಯಾಗಿ ನಿಂತ ಅನ್ನುವುದು ತಿಳಿದಾಗ ನಾ ಯಾವ ಮುಖವನ್ನು ಹೊತ್ತು ರಾಮನನ್ನು ಕಾಣಲಿ? ಅಯ್ಯೋ ಅಯ್ಯೋ ಅಯ್ಯೋ, ತಾಯಿ ಜಾನಕಿ, ನಿನ್ನಂಥವಳಿಗೆ ಈ ಸ್ಥಿತಿ ಬಂತೆ. ಹೀಗೆ ವಿಲಪಿಸ್ತಾ ಇದ್ದಾಗ ನನ್ನನ್ನು ಜಾಗೃತಗೊಳಿಸಿದ್ದು ಹಿರಿಯರಾದಂತಹ ಜಾಂಬವರ ಧ್ವನಿ. ಅವರು ಬಂದಾಡಿದರು, ಆಂಜನೇಯ ಮೂರ್ಖನಾಗಬೇಡ, ಇದರಲ್ಲೇನೋ ವ್ಯತ್ಯಯ ಉಂಟು, ಜಾನಕಿ ಹೀಗೆ ಬೀಳಬೇಕಾದವಳಲ್ಲ. ಅಲ್ಲ, ಇವಳು ತಾಯಿಯೇ ಹೌದು, ನಾ ಪ್ರಕಟವಾಗಿ ಕಣ್ಣಿನಿಂದ ಕಂಡಿದ್ದೇನೆ ಅಂತ ಆಡಿದರೆ, ಇಲ್ಲ ಇದರಲ್ಲೇನೋ ಮೋಸ ಉಂಟು ಅಂತ ಆಡಿದರು. ಹಾಗಾದರೆ ಇದನ್ನು ತಿಳಿಯಬೇಕಾದ ಹೇಗೆ? ನಿಜ, ಯಾವ ಮಾಯೆಯೋ ಕಪಟವೋ ಆದರೂ ಮಾಯಾದೇವಿಯ ರಸನ ಮುಂದೆ ನಿಲ್ಲುವುದಕ್ಕುಂಟೆ. ಆ ಕಾರಣದಿಂದ ಜಾಂಬವರ ಮಾತಿಗೆ ಕಿವಿಗೊಟ್ಟು ನಮ್ಮ ತಾಯಿಯ ಈ ಪಾರ್ಥಿವ ಶರೀರವನ್ನು ಅವರ ಸಹಾಯದಿಂದ ರಾಮ ಸಮ್ಮುಖದಲ್ಲಿಟ್ಟು ಕೈಕಟ್ಟಿ ನಿಲ್ಲುವುದಷ್ಟೇ ನಮ್ಮ ಭಾಗ್ಯ. ಒಳ್ಳೆಯದು ಒಳ್ಳೆಯದು, ಒಯ್ಯುತ್ತೇವೆ. ಪ್ರಭೋ ಮೂರ್ಛೆಯೊಳಗಿ ಕಂಡೆಯ ರಾಮಚಂದ್ರಮ, ಅರೆಗಳಿಗೆ ಮೂರ್ಛೆಯೊಳಗಿ ಚೇತರಿಸುತ್ತಾಗಲೇ ಸತಿಯ ಕೋಟೆಯೊಳಗೆ ನರನಂದರಿ ಮರುಗುತ್ತಿದ್ದ ರಾಮ ಜನಕಾತ್ಮಜೆ ಜಾಣೆ ಎಂದರಸಿಯೇ ಮುನಿಸೆ ಮುಂದೊಡನ್ಯಾಗಿನುತ್ತ ಯಾಕೆ ಹೀಗೆ? ಜನಕಾತ್ಮಜೆ ಜಾಣೆ ಎಂದರಸಿಗೆ ಇಂದ್ರಾರಿಯನ್ನು ಎದುರಿಸಿ ಹೋರಾಟವನ್ನು ಮಾಡುತ್ತಾ ಇದ್ದವ ನಮ್ಮವನಾದ ಆಂಜನೇಯ. ಅವನ ಸಿಂಹನಾದ ಇಲ್ಲಿಯವರೆಗೆ ಕೇಳುತ್ತಾ ಇತ್ತು. ಇನ್ನೇನು ಇಂದ್ರಾರಿ ಮಡಿದ ವರ್ತಮಾನವನ್ನು ಕೇಳುತ್ತೇನೆ ಅಂತ ನಾನು ನಿರೀಕ್ಷೆಯಲ್ಲಿದ್ದೆ. ಇದ್ದಕ್ಕಿದ್ದ ಹಾಗೆ ಆಂಜನೇಯನ ಸದ್ದಡಗಿ ಹೋಯಿತು. ರಣಾಂಗಣದಲ್ಲಿ ವೀರಾವೇಶದಿಂದ ವಿಜೃಂಭಿಸ್ತಾ ಇರತಕ್ಕಂತಹ ಮೇಘನಾದನ ಸ್ವರವೇ ಕೇಳುತ್ತಾ ಇತ್ತು. ಏನೋ ಆಗಬಾರದು ಆಗಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಹಿರಿಯರಾದ ಜಾಂಬವರನ್ನು ನಾನು ಕಳುಹಿಸಿಕೊಟ್ಟೆ.
ಈಗ ನೋಡ್ತೇನೆ, ಇವರಿಬ್ಬರು ಯಾವುದೋ ಒಂದು ಕಳೇಬರವನ್ನು ಹಿಡಿದುಕೊಂಡು ಬಂದು ನನ್ನ ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಮುಖದ ತೆರೆಯನ್ನು ಸರಿಸಿ ನೋಡಿದರೆ ಶಿವನೇ ಶಿವನೇ ಶಿವನೇ, ಯಾವುದನ್ನು ನಾನು ನೋಡುವುದಕ್ಕೆ ಇಷ್ಟವರೆಗೆ ಸಿದ್ಧನೇ ಇಲ್ಲವೋ ಅಂತಹ ಒಂದು ದೃಶ್ಯವನ್ನು ನಾನು ಕಾಡುತ್ತಾ ಇದ್ದೇನೆ. ನನ್ನರಸಿಯಾದಂತಹ ಸೀತೆಯ ರುಂಡ ಮುಂಡ ಬೇರೆಯಾದಂತಹ ದೃಶ್ಯ ಇದು. ಅಯ್ಯೋ ಶಿವನೇ, ಹೀಗೂ ಆಗಿ ಹೋಯಿತೆ. ಅಯೋಧ್ಯೆಯನ್ನುಳಿದು ಅರಣ್ಯಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಬರುತ್ತೇನೆ ಎನ್ನುವ ಹಾಗೆ ಹಠ ಹಿಡಿದಾಗ, ಬರಬೇಡ, ಅರಣ್ಯವಾಸ ನಿನಗೆ ತಕ್ಕುದಲ್ಲ, ತಸ್ಮಾ ದುಃಖಕರಂ ವನಂ, ಬೇಕಾದಷ್ಟು ನಾನು ತಿಳಿ ಹೇಳಿದೆ. ಯಾವುದನ್ನೂ ಕಿವಿಗೆ ಹಾಕಿಕೊಂಡವಳಲ್ಲ ಈ ಸೀತೆ. ರಾಮನಿಲ್ಲದ ಅಯೋಧ್ಯೆ ನನಗೆ ಅರಣ್ಯ ಸದೃಶ ಎನ್ನುವ ಹಾಗೆ ನನ್ನ ನೆರಳಾಗಿ ಬಂದವಳು, ಅಡಿಗಡಿಗೆ ನನ್ನ ಉಪಚಾರವನ್ನು ಮಾಡುತ್ತಾ ಇದ್ದವಳು. ಯಾವಾಗ ಪಂಚವಟಿಯಲ್ಲಿ ಆಕೆಯನ್ನು ಕಳೆದುಕೊಂಡೇನೋ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಎನ್ನುವಂಥ ವೈರಾಗ್ಯ ಸ್ಥಿತಿಗೆ ನಾನು ಬಂದು ಹೋದೆ. ಸೀತಾನ್ವೇಷಣೆಗಾಗಿ ಅದೆಷ್ಟು ಪ್ರಯತ್ನವನ್ನು ನಾನು ಮಾಡಿದೆ. ಅಡವಿ, ಗಿಡ, ಮರ, ಲತೆ ಎಲ್ಲವೂ ಕೂಡ ಅರಸಿಣದ ಹುಡಿಯ ಹಾಗೆ ಕಾಣುತ್ತಾ ಇತ್ತು ನನಗೆ. ಸೀತಾ ವಿರಹಿತವಾದಂತಹ ಸನ್ನಿವೇಶ. ಅದಕ್ಕೋಸ್ಕರವಾಗಿಯೇ ಕಿಷ್ಕಿಂಧೆಗೆ ಬಂದೆ, ಸುಗ್ರೀವನ ಸಖ್ಯವನ್ನು ಮಾಡಿದೆ, ವಾಲಿಯ ವಧೆ ಆಯಿತು. ಸೀತಾನ್ವೇಷಣೆಗಾಗಿ 8 ದಿಕ್ಕುಗಳಿಗೂ ಕೂಡ ಕಪಿಗಳು ಹೋದರು. ಆಂಜನೇಯನಿಂದ ವರ್ತಮಾನವನ್ನು ತಿಳಿದಾಗ ಸಂತೋಷವಾಯಿತು. ಲಂಕೆಯಲ್ಲಿ ಸೀತೆ ಇದ್ದಾಳಲ್ಲ ಜೀವಂತವಾಗಿ, ಹೇಗಾದರೂ ಏನಕ್ಕೇನ ಪ್ರಕಾರೇಣ ಅವಳನ್ನು ಪಡೆಯುತ್ತೇನೆ ಎನ್ನುವುದಕ್ಕೆ ಬೇಕಾಗಿಯೇ ಲವಣಾಂಬುದಿಗೆ ಸೇತುವೆಯನ್ನು ಬಳಿದೆ. ಅದೆಷ್ಟು ಕಪಿ ಕಟಕ ನನ್ನ ಜೊತೆಗೆ ಬಂದು ಸೀತಾ ಪ್ರಾಪ್ತಿಗಾಗಿ ಹೋರಾಟವನ್ನು ಮಾಡಿದರು. ಆದರೆ ಎಲ್ಲರ ಪರಿಶ್ರಮ ವ್ಯರ್ಥವಾಗಿ ಹೋಯಿತಲ್ಲ. ಸೀತೆ ಅಂಗಾಂಗ ಬೇರೆಯಾಗಿ ಬಿದ್ದಿರುವಂತಹ ಈ ದೃಶ್ಯವನ್ನು ಕಂಡ್ರೆ ಇನ್ನೆಲ್ಲಿಯ ಸೀತೆ? ಯಾರಿಗಾಗಿ ನಾನು ಯುದ್ಧವನ್ನು ಮಾಡಬೇಕಾಗಿದೆ? ಸೀತೆಯನ್ನು ಪಡೆಯುವುದು ಬೇಕಾಗಿ ಇವರನ್ನೆಲ್ಲ ದುಡಿಸಿಕೊಂಡಂತಹ ನನಗೆ ಸಿಕ್ಕಿದಂಥ ಫಲ ಇದಲ್ವೇ? ಜನಕಾತ್ಮಜೆ ಜಾಣೆ, ನನ್ನರಸಿ ಸೀತಾ ಸೀತಾ ಸೀತಾ. ದೇವ್ರೇ, ದೇವರಿ ತೆರದಿ ಮರುಗಲು ವಿಭೀಷಣ ಎಂದ. ಏನು ಸ್ವಾಮಿ ಇದು? ವಿಭೀಷಣ ದೇವಿ ಜಾನಕಿಯಲ್ಲ ನಮ್ಮವರ ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿಯು ದೇವಾದಿ ದೇವ ನರನಾಟಕವ ನಟಿಸಿ ದುಃಖಿಸಲ್ಯಾಗೆ ಕಪಟ ಸತಿಗೆ ಪಾವನಾತ್ಮಗಿ ಅಶೋಕವನದುಳ್ಳಿಲ್ಲದಿರೇ ತವ ಸೇವೆಗಾಗುವನಲ್ಲ, ತವ ಸೇವೆಗಾಗುವನಲ್ಲೆಂದು ಅಸುರಪತಿ ನುಡಿಯ ದೇವಾ. ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿದು. ಪ್ರಭೋ, ವಿಭೀಷಣ, ನಿರಾಕಾರ ತತ್ವವೇ ನರಾಕಾರ ತಾಳಿ ನಮ್ಮ ಕಣ್ಣೆದುರಿಗೆ ಗೋಚರಿಸುತ್ತಿರುವುದು ಅದು ರಾಮ ಹೀಗೆನ್ನುವುದು ನಮ್ಮ ದೃಢವಾದಂತಹ ನಂಬಿಕೆ. ಆದರೆ ನಿನ್ನ ಈಗಿನ ವರ್ತನೆ ನೋಡಿದರೆ ಬಹುಶಃ ನಮ್ಮೆಲ್ಲರನ್ನು ದುಡಿಸಿಕೊಳ್ಳುವ ಬಗೆ ಹೀಗೆ ಅಂತ ಕಾಣುತ್ತದೆ. ನೀನು ಭೌತಿಕ ದೇಹವನ್ನು ಧರಿಸಿದವನಲ್ವೇ ನಾನು. ನನಗೂ ದುಃಖ ಸುಖ ಎನ್ನುವಂಥದ್ದುಂಟಲ್ಲ. ಸೀತೆಯನ್ನು ಕಳೆದುಕೊಂಡಂತಹ ಸ್ಥಿತಿಯಲ್ಲಿ ನಾನು ಹೇಗೆ ಅದನ್ನು ಸಹಿಸಿಕೊಳ್ಳಿ ಹೇಳು ದುಃಖವನ್ನು? ಆದರೆ ಯಥಾರ್ಥಕ್ಕಾದರೂ ಇವಳನ್ನು ಸೀತೆಯೆಂದೇ ನಂಬಿ ನೀನು ದುಃಖಿಸ್ತಾ ಇದ್ದಿ ಎನ್ನುವುದನ್ನು ಬಲ್ಲೆ. ಸೀತೆಯನ್ನು ನನಗಿಂತ ಚೆನ್ನಾಗಿ ಗುರುತು ಹಚ್ಚುವುದಕ್ಕೆ ಯಾರಿಗೆ ಸಾಧ್ಯ ವಿಭೀಷಣ? ಅಲ್ಲ ಸ್ವಾಮಿ, ಇವಳು ಸೀತೆಯೇ ಹೌದು. ಇದು ತನಕ ಮಾಯಾರೂಪಿನಿಂದ ನಿನ್ನ ಜೊತೆಗೆ ಕಾದಾಡಿ ಕೊನೆಗೆ ಪ್ಲವಗನೆದುರಿನಲ್ಲಿ ಅವನನ್ನೆದುರಿಸುವುದಕ್ಕೆ ಹೊರಟಂತಹ ರಾವಣಿ
ಮಾಯಾವಿದ್ಯೆಯಲ್ಲಿ ರಕ್ಕಸರು ಏನೆಲ್ಲ ಮಾಡುತ್ತಾರೆ ಅಂತ ಕೇಳಿದ್ದೇನೆ, ಆದರೆ ಸ್ತ್ರೀವಧೆಗೂ ಮುಂದಾದರಲ್ಲ. ಅಂತಹ ಇಂದ್ರಜಿತುವೆ ಹೋ. ಮಾಯಕದ ಸೀತೆಯೊಂದನ್ನು ನಿರ್ಮಿಸಿದ್ದಾನೆ. ಹ? ನಿನಗೂ ಸಂಶಯ ಬಾರದ ರೀತಿಯಲ್ಲಿ ಹಾ. ಸೀತೆಯ ತದ್ರೂಪದಿಂದಲೇ ನಿರ್ಮಿಸಿದಂತಹ ಇದು ಹ. ಇದು ಸೀತೆಯ ಅಂದ್ರೆ ಇದು ಮಾಯವ? ನಾನೊಮ್ಮೆ ಮುಟ್ಟಿ ನೋಡ್ಲಾ? ನೀನು ಮುಟ್ಟಿದ್ರೆ ನೋಡಿ ಉಂಟ ಈಗ. ಓ ವಿಭೀಷಣ, ನಿನ್ನ ಸಹಕಾರ ಇಲ್ಲದೆ ಇದ್ರೆ ಆ, ಲಂಕೆಯಲ್ಲಿ ಮುಂದುವರಿಯುವುದಕ್ಕೆ ನಮಗೆ ಸಾಧ್ಯ ಇರಲಿಲ್ಲ. ನಿಮ್ಮವರ ಮಾಯ ಏನು, ನಿಮ್ಮವರ ಕುಕೃತ್ಯ ಏನು ಎನ್ನುವುದೆಲ್ಲವನ್ನು ಸರಿಯಾಗಿ ತಿಳಿದುಕೊಂಡದ್ದರಿಂದ ಕಾಲಕಾಲಕ್ಕೆ ನೀನು ಎಚ್ಚರಿಸಿದ್ರಿಂದಲೇ ಇಷ್ಟೆಲ್ಲ ಮಾಡುವುದಕ್ಕೆ ನಮಗೆ ಸಾಧ್ಯ ಆಯಿತು. ಪ್ರಭು ಇಷ್ಟು ಮಾಡಿದ್ರಲ್ಲ ಇಂದ್ರಾರಿ, ಮಾಯಾಸೀತೆಯನ್ನು ರಚನೆ ಮಾಡಿ ನಮ್ಮನ್ನು ವಂಚಿಸುವುದಕ್ಕೆ ನೋಡಿದ್ರಲ್ಲ. ಎಷ್ಟೆಷ್ಟನ್ನೋ ಮಾಡಿದವನಿಗೆ ಇಷ್ಟು ಮಾಡುವುದು ದೊಡ್ಡ ಸಂಗತಿಯಲ್ಲ. ಆದರೆ ನನಗೊಂದು ಸಂದೇಹ ಉಂಟು. ಏನು? ಇಷ್ಟು ಮಾಡಿದವರು ಆ, ಅಶೋಕವನದಲ್ಲಿದ್ದಂತಹ ಸೀತೆಯನ್ನು ಬಿಟ್ಟಾರೋ, ಹ. ಸೀತೆ ಇದ್ದಾಳೋ ಇಲ್ವೋ ಎನ್ನುವುದನ್ನು ತಿಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಬಂತು ಅಂತ ಕಾಣುತ್ತದೆ ನನಗೆ. ಅವಳ ಇರವನ್ನು ಬಲ್ಲವ ಒಬ್ಬನೇ ಅಲ್ವ ನಮ್ಮಲ್ಲಿ? ಆಂಜನೇಯ ಅವನನ್ನೇ ಕಳುಹಿಸಿ ಅವನು ನಂಬಿ ನೋಡಿದ್ರೆ ಬಿಟ್ಟಿದ್ದಾನೆ. ಅವರನ್ನೇ ಒಂದು ಸಲ ಆಂಜನೇಯನನ್ನೇ ಕಳುಹಿಸಿ. ಹಾಗಿದ್ರೆ ಬಹುಶಃ ಅಲ್ಲಿಯ ಸರಿಯಾದ ದಾರಿ ತಿಳಿದವ ಅವನೇ. ಆ. ಹನುಮಂತನನ್ನು ಕಳುಹಿಸಿಕೊಡೋಣ, ನೋಡೋಣ. ಅಲ್ಲಿ ಸೀತೆ ಇಲ್ಲ ಅಂತ ಇದ್ರೆ ಹಾ, ತಮ್ಮ ಚರಣ ಸೇವಕನಾಗುವುದಕ್ಕೆ ನಾನು ಯಾವ ಕಾಲಕ್ಕೂ ಅರ್ಹತೆ ಹೊಂದಿದವನಲ್ಲ ಅಂತ ತಿಳ್ಕೊಳ್ಳಿ. ಹೇಳಿದನಲ್ಲ, ಆ, ಹೋಗಿ ಬಂದಿದ್ದಾನೆ. ಆ. ಸೀತೆಯಲ್ಲಿ ಇದ್ದಾಳೆ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ದೃಢವಾಯಿತಲ್ಲ. ಹಾಗಿದ್ರೆ ಇನ್ನಷ್ಟು ನಾವು ಜಾಗರೂಕತರಾಗಿರಬೇಕು. ಈ ರಕ್ಕಸರು ಏನೆಲ್ಲ ಮಾಯಾವಿದ್ಯೆಗಳನ್ನು ತೋರಿಸ್ತಾರೆ ಅಂತ ಗೊತ್ತಿಲ್ಲ. ನೀನು ನನ್ನ ಜೊತೆಯಲ್ಲೇ ಇರಬೇಕು. ಒಳ್ಳೆಯದು. ಏನು ನಡೆಯುತ್ತದೆ ಎನ್ನುವುದನ್ನು ನೋಡೋಣ. ಒಳ್ಳೆಯದು ಸ್ವಾಮಿ. ನೋಡೋಣ. ಸೋಲವಾಯಿತು ಎಂದು ದುರ್ಬಲಚಿದ ಸೋಲವಾಯಿತು ಎಂದು ದುರ್ಬಲಚಿದ ಮೂಲ ಕೊಂಬಿನಿ ಭೂಮಿಗಿಳಿದ ಕಾಲದಲ್ಲಿ ಬಹುವೈದ್ಯ ಬೇಡ ಮತದಿಂದ ಹೀಗಿದೆ. ಬದುಕಿನಲ್ಲಿ ಅನಿರೀಕ್ಷಿತಗಳೆಲ್ಲ ಯಾವ ಕಾಲಕ್ಕೆ ಒದಗಿ ಬರ್ತದೆ ಅಂತ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ಕಾಲದಲ್ಲಿ ನಮ್ಮಯ್ಯನಾದಂತಹ ರಾವಣ ಪ್ರಭುಗಳಲ್ಲಿ ನಾನೇ ಹೇಳಿದ ಮಾತು, ಸಿಂಧುವನ್ನು ಉತ್ತರಿಸುವುದಕ್ಕೆ ರಾಘವನ ತಂದೆಯ ತಂದೆಗೂ ಅಸಾಧ್ಯ ಎಂಬ ಹಾಗೆ ಆ ಮಾತು ಸುಳ್ಳಾಗುತ್ತಾ ಎಲ್ಲಿಯವರೆಗೆ ಬಂತು ಅಂತ ಹೇಳಿದ್ರೆ, ಅನಿವಾರ್ಯ ಸ್ಥಿತಿ ನಮ್ಮ ಬದುಕಿನಲ್ಲಿ ಒದಗಿ ಬರುವ ಕಾಲ ಬಂತಲ್ಲ. ಇಲ್ಲದೆ ಇದ್ರೆ ಮನುಷ್ಯರು ನಮಗೆ ಯಾವ ಲೆಕ್ಕ? ಅಂತವರನ್ನು ಬಡಿಯುತ್ತೇನೆ ಅಂತ ರಂಗಕ್ಕೆ 3ನೆಯ ಸಲ ಪ್ರವೇಶ ಮಾಡಿದವ ನಾನು. 2 ಸಲ ರಾಮ ಲಕ್ಷ್ಮಣರನ್ನು ಸೋಲಿಸಿದನಾದರೂ ನಮ್ಮವರು ಅಂತ ಎಣಿಸಿದ ದೇವತೆಗಳೇ ಅವರಿಗೆ ಒಂದು ತೆರನಾದಂತಹ ಅನುಗ್ರಹ ಮಾಡಿ ಎಬ್ಬಿಸುವ ಹಾಗಾಯಿತು. ಇವತ್ತೂ ತಂದೆಯವರಲ್ಲಿ ಭಾಷೆಯನ್ನು ಮಾಡಿ ನಿಮಗೆ ಉದಿಸಿದ ಕಂದನಲ್ಲ. ಒಂದೋ ನಾನು ಜೀವಂತವಾಗಿ ಬರುವುದಿದ್ರೆ ಗೆದ್ದು ಬರ್ತೇನೆ, ಅಲ್ಲ ಸೋತೆ ಬರುವುದಿದ್ರೆ ನನ್ನ ಹೆಣ ಬರ್ತದೆ, ಜೀವಂತ ಬರುವುದಿಲ್ಲ ಅಂತ ನಾನು ಹೇಳಿದವ. ರಾಮ ಲಕ್ಷ್ಮಣನನ್ನು ಕೆಳ ಹಾಕುವುದಕ್ಕೆ ಬಹಳ ಪ್ರಯತ್ನವನ್ನು ನಡೆಸಿದೆ ನಾನು. ಸೋಲವಾಯಿತು ನನಗೆ. ಹತ್ತಿದೆ ಕುಂಬಿನಗಿರಿಯನ್ನು, ನಮ್ಮ ಕಾತ್ಯಾಯಿನಿಯನ್ನು ಪ್ರಾರ್ಥಿಸಿದೆ. ನಾವು ಕೊಡುವಂತಹ ರಕ್ತ ಬಲಿಗೆ ತೃಪ್ತಳಾದಂತಹ ದೇವಿ ನಮಗೆ ಅನುಗ್ರಹವನ್ನು ಮಾಡುವುದು ಪದ್ಧತಿ. ಆದರೆ ಇವತ್ತು ಮುಖ ತಿರುಗಿಸಿದ್ದಾಳೆ. ಆದದ್ದರಿಂದಲೇ ಗುರು ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಮೂಲ ನಿಕುಂಬಿಳೆಗೆ ಇಳಿದಿದ್ದೇನೆ. ಅಭಿಚಾರ ಹೋಮವನ್ನು ಮಾಡುವುದರ ಮೂಲಕ ಮರಣೋದ್ಭರದ ನೆರವಿನಿಂದ ಇಷ್ಟಾರ್ಥ ಸಿದ್ಧಿಗಳನ್ನು ಗೈದುಕೊಂಡು ರಾಮ ಲಕ್ಷ್ಮಣನನ್ನು ವಿರೋಧಿಸುವುದಕ್ಕೆ ಎದುರಿಸುವುದಕ್ಕೆ ಸನ್ನದ್ಧನಾದ್ದೇನೆ. ಹೊರಡುವ ಹೊಗೆಗೆ ಅಗ್ರಾಣಿಸಿದವರೆಲ್ಲ ತತ್ತರಿಸಿ ಬೀಳುವ ಹಾಗೆ ನಡೆಯಲಿ ಹೋಮ, ನಡೆಯಲಿ. ಆ ಮರಣ ದ್ವರದಗ್ನಿ ಧೂಮ ಜ್ವಾಲೆಗೆ ಆ 3 ಲೋಕವು ನಡುಗೆ, ಆ 3 ಲೋಕವು ನಡುಗೆ ಆ ಮಗ ಕಪಿಸೇನೆ ಹೊರಡುತ್ತಿರಲು ಕಂಡು, ಆ ಮಗ ಕಪಿಸೇನೆ ಹೊರಡುತ್ತಿರಲು ಕಂಡು ರಾಮ
ಸ್ವಾಮಿ, ನಮ್ಮದಲ್ಲದ ಸ್ಥಳದಲ್ಲಿ ಬಂದು ನಿಂತರೆ ಆ, ಮುಂದಕ್ಕೇನು ಸಂಭವಿಸ್ತದೆ ಎನ್ನುವುದನ್ನು ಊಹಿಸುವುದಕ್ಕೆ ಯೋಚಿಸುವುದಕ್ಕೂ ಸಾಧ್ಯವೇ ಇಲ್ಲ. ಹಲವು ಸಲ ಕಷ್ಟ ಆಗುತ್ತದೆ. ಲಂಕೆಯಲ್ಲಿ ಅಡಿಗಡಿಗೆ ವಿಸ್ಮಯವನ್ನೇ ನಾನು ಕಾಣುತ್ತಾ ಇದ್ದೇನೆ. ಹಿಂದಕ್ಕೊಂದು ಸಲ ಆಂಜನೇಯ ಇಲ್ಲಿ ಬಂದಾಗ ಆ. ಇಡೀ ಲಂಕಾ ರಾಷ್ಟ್ರವನ್ನೇ ಅಗ್ನಿಗೆ ಆಹುತಿ ಮಾಡಿದನಂತೆ. ಹ್ಮ್ ಆ ಹೊತ್ತಿಗೆ ಆಕಾಶಕ್ಕೆ ಹೊಗೆ ಆ. ಎಷ್ಟು ತುಂಬಿರಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ. ನಾನು ನೋಡ್ಲಿಲ್ಲ, ನೀನು ನೋಡಿರಬಹುದು. ಆದ್ರೆ ಇವತ್ತು ಅಂತಹದ್ದೇ ಒಂದು ವಿದ್ಯಮಾನವನ್ನು ನೋಡಿದೆಯಾ? ಧಗಧಗಿಸುವ ದಳ್ಳೂರಿ ಆಕಾಶದ ಎತ್ತರಕ್ಕೆ ಕಾರ್ಮೋಡದ ಹಾಗೆ ಕಪ್ಪನೆಯ ಹೊಗೆ ಆವರಿಸಿ ಬಿಟ್ಟಿದೆ. ವಿಷಮಯವಾದಂತಹ ಹೊಗೆಯಾದದ್ದರಿಂದ ಆಕಾಶದಲ್ಲಿ ಸಂಚರಿಸುವಂತಹ ಹಕ್ಕಿ ಪಕ್ಕಿಗಳೆಲ್ಲ ಗರಿಸುಟ್ಟು ಬೀಳುತ್ತಾ ಇರುವಂತಹ ದೃಶ್ಯ ಕಾಣುತ್ತಾ ಇದೆ. ಕದನಾಂಗಣದ ಮಧ್ಯಭಾಗದಲ್ಲಿ ಅಲ್ಲ, ಅದು ಯಾವುದೋ ಮೂಲೆಯಲ್ಲಿ ಕಂಡು ಬರುತ್ತಿರುವಂತಹ ಒಂದು ದೃಶ್ಯ ಇದು. ಇದು ಯಾಕೆ ಹೀಗಾಯಿತು? ಹೋರಾಟ ಮಾಡ್ತಾ ಇದ್ದಂತಹ ಇಂದ್ರಜಿತು ಎಲ್ಲಿ ಹೋದ? ನಮ್ಮ ಕಪಿಕಟಕ ಏನು ಮಾಡ್ತಾ ಇದೆ? ಒಂದೂ ನನಗೆ ಯೋಚನೆಗೆ ಬರ್ತಾ ಇಲ್ಲ. ರಾವಣನನ್ನು ಕಾಣುವುದಕ್ಕೆ ಮೊದಲೇ ಯುದ್ಧವನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲದಂತಹ ಸ್ಥಿತಿ ನಮಗೆ ಬಂದು ಹೋಗುತ್ತದೋ ಎನ್ನುವಂತಹ ಯೋಚನೆ ಆಗುತ್ತಾ ಇದೆ. ಸೀತೆಯಂತೂ ಅಶೋಕವನದಲ್ಲಿ ಇದ್ದಾಳೆ ಎನ್ನುವುದು ಸ್ಪಷ್ಟ ಆಗಿದೆ. ಅವಳನ್ನು ಮತ್ತೆ ಪಡೆಯುವಂತಹ ಸ್ಥಿತಿ ಹೇಗೆ? ಈ ಯುದ್ಧವನ್ನು ಮುಂದುವರಿಸುವಂತಹ ಬಗೆ ಹೇಗೆ? ಇಂತಹ ವಿಸ್ಮಯಗಳನ್ನೆಲ್ಲ ನಿವಾರಿಸುವಂತಹ ಸ್ಥಿತಿ ಏನು? ಒಂದೂ ನನಗೆ ಅರ್ಥ ಆಗುತ್ತಾ ಇಲ್ಲ. ಏನಯ್ಯ ಇದು? ನನಗೆ ಗೊತ್ತೇನು? ವಿಸ್ಮಯಕರವಾದಂತಹ ಸ್ಥಿತಿಯನ್ನು ಕಂಡು ನೀನೇ ಭ್ರಮಿತನಾಗಿ ಹೋಗಿದ್ದೆ. ಹೌದು. ಏನು ಅಂತ ನೋಡಿದರೆ ಇದು ಬೇರೆ ಯಾರದ್ದು ಕೆಲಸ ಅಲ್ಲ. ಇದರ ಮೂಲ ಏನು ಅಂತ ಗೊತ್ತುಂಟ ನಿನಗೆ? ಇದು ಆಗಿ ನಿನ್ನ ಸೇನೆಯೊಳಗೆ ನಿದ್ರಾ ಕಾಮಿನಿ ಸಂಗ, ನಿನ್ನ ಸೇನೆಯೊಳಗೆ ನಿದ್ರಾ ಕಾಮಿನಿ ಸಂಗ, ಅನ್ನ ವರ್ಜಿತವಾದ ವ್ರತವು ಸ್ವಾಮಿ, ವಿಭೀಷಣ, ರಣಕ್ಷೇತ್ರದಲ್ಲಿ ನಮ್ಮ ಎದುರಿನಲ್ಲಿ ಕಾಳಗಕ್ಕೆ ಎದುರಾದವ ಇಂದ್ರಜಿತು. ಹೌದು. ಇದು ಆ ಇಂದ್ರಜಿತುವೇ ಅಲ್ಲ, ಬೇರೆ ಆಗಿದ್ದಾನೆ. ಅಂದ್ರೆ ಅವನ ಸ್ವರ ಹೋಗಿದೆ. ಈಗ ಇಂದ್ರಜಿತ್ ಅಲ್ವಾ? ಸ್ವರ ಹೆಚ್ಚು ಮಾಡಿಕೊಳ್ಳಿಕ್ಕೆ ಮತ್ತೊಬ್ಬ ಇಂದ್ರಜಿತುವಾಗಿ ತಾನು ಮೆರೆಯಬೇಕು ಎನ್ನುವಂತಹ ಸಂಕಲ್ಪದಿಂದ ಇದು ಇಂದ್ರಜಿತುವೇ ಮಾರಣಾಧ್ವರವನ್ನು ಮಾಡುವಂತಹ ದೆಸೆಯಿಂದ ಮುಂದುವರಿಯುತ್ತಾ ಇದ್ದಾನೆ. ಎಲ್ಲಿ, ಹೇಗೆ? ಮೂಲ ನಿಕುಂಬಿಳೆಯನ್ನು ಪ್ರವೇಶಿಸಿದ್ದಾನೆ. ಅವನಿಗೆ ಬೇಕಾದಂತಹ ಗುರುಗಳು ಸಿಕ್ಕಿದ್ದಾರೆ. ಬೇಕಾದಂತಹ ಪದಾರ್ಥಗಳನ್ನು ಕೂಡ ಅವನು ಸಿದ್ಧಪಡಿಸಿದ್ದಾನೆ. ಅಲ್ಲಿ ಮಾರಣಾಧ್ವರವನ್ನು ಕೈಗೊಳ್ಳುತ್ತಾ ಇದ್ದಾನೆ. ವಿಭೀಷಣ, ಒಂದು ವೇಳೆ ಈ ಮಾರಣಾಧ್ವರವನ್ನು ಅವನು ಪೂರ್ಣಗೊಳಿಸಿದ ಅಂತಾದ್ರೆ ವಿಶಿಷ್ಟವಾದಂತಹ ವರೂಥ ಅವನಿಗೆ ಸಿದ್ಧವಾಗುತ್ತದೆ. ವಸ್ತು ವಿಶೇಷತೆಗಳಿಂದ ಕೂಡಿದಂತಹ ಸಹಸ್ರಾರು ಶಸ್ತ್ರಾಸ್ತ್ರಗಳು ಅವನ ಕೈ ಸೇರುತ್ತದೆ. ಹಾಗೆ ಸೇರಿತು ಅಂತ ಆದರೆ ಅವನನ್ನು ಕೊಲ್ಲುವುದಕ್ಕೂ ಅವನನ್ನು ಪರಾಭೂತಗೊಳಿಸುವುದಕ್ಕೂ ನಾವು ಅಸಾಧ್ಯರಾಗಿ ಹೋಗುತ್ತೇವೆ. ಆದ್ದರಿಂದ ಎಚ್ಚೆತ್ತುಕೊಳ್ಳಬೇಕು. ವಿಭೀಷಣ, ಬಾಣಲೆಯಿಂದ ಬೆಂಕಿಗೆ ಬಿದ್ದಂತ ಸ್ಥಿತಿ ನಮಗಾಯಿತು. ಇನ್ನೇನು ಇಂದ್ರಜಿತು ನಮ್ಮ ಕೈಗೆ ಸಿಕ್ಕಿದ್ದಾನೆ ಅಂತ ಹೇಳುವಾಗ ತಪ್ಪಿಸಿಕೊಂಡು ಓಡಿದ್ದಾನೆ ಎನ್ನುವಂತಹ ಮಾತನ್ನು ನೀನು ಹೇಳ್ತಾ ಇದ್ದಿ. ಮಾರಣಾಧ್ವರ ಅಂತ ಹೇಳಿದ್ರೆ ಅಥರ್ವಣ ವೇದ ಪ್ರಣೀತವಾದದ್ದು. ಹೌದು. ವಾಮ ಮಾರ್ಗದ ಮೂಲಕವಾಗಿ ನಮ್ಮನ್ನು ಜಯಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹೌದು. ಅದನ್ನು ಪೂರ್ಣಾಹುತಿ ಮಾಡಿದ್ದೇ ಹೌದಾಗಿದ್ರೆ ಅವನು ಜಯಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿ. ಮಾಯಾವಿದ್ಯೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಶಬ್ದವೇದೀಶರದಿಂದ ಅದನ್ನು ಹರಿದವ ನಾನು. ನನ್ನ ಎದುರಿಗೆ ಬಂದವ ಅಡಿಗಡಿಗೆ ನೇರವಾಗಿ ಮುಖಾಮುಖಿಯಾಗದೆ ಹೀಗೆ ವಾಮ ಮಾರ್ಗವನ್ನೇ ಆಚರಿಸ್ತಾನೆ ಅಂತಾದ್ರೆ ಅಂಥವನನ್ನು ಪರಿಹರಿಸುವ ಬಗೆ ಹೇಗೆ? ಅವನ ಮಾರಣಾಧ್ವರವನ್ನು
ರಾಮನನ್ನು ಕೆಡಿಸುವಂತಹ ಬಗೆ ಹೇಗೆ? ಸಾಮಾನ್ಯ ಇಂದ್ರಾರಿಯನ್ನು ಕೊಲ್ಲುವವರು ಯಾರಿದ್ದಾರೆ ಹೇಳು? ಸಾಮಾನ್ಯ ವೀರರಿಂದ ಇದು ಸಾಧ್ಯ ಇಲ್ಲ. ಹೌದು. ಆ ಕಡೆ ಈ ಕಡೆ ನೋಡ್ತಾ ಇದ್ದಿ, ಯಾರಾದ್ರೂ ಎದ್ದು ಬರ್ತಾರೋ ಅಂತ. ಈಗ ಅವನನ್ನು ಕೊಲ್ಲುವುದಕ್ಕೆ ಅರ್ಹತೆ ಹೊಂದಿದವರು ಯಾರು ಬಂದರೂ ಕೂಡ ಸ್ವಾಮಿ 12 ಸ್ವಾಮಿ ಅಣ್ಣದೇವ ಲಕ್ಷ್ಮಣ, ಸಹೋದರನಾದಂತಹ ಲಕ್ಷ್ಮಣ ನಿನ್ನ ಪಾದಕ್ಕಾನತನಾಗಿದ್ದಾನೆ. ಹೇಳಪ್ಪ, ಯಾಕೆ ಬಂದಿ ಅಂತ ಅರ್ಥ ಆಗಲಿಲ್ಲ. ಕೇವಲ ಮಾತನಾಡುವುದಕ್ಕಾಗಿ ಅಲ್ಲ, ವಿಭೀಷಣ ಆಡಿದ ಮಾತುಗಳನ್ನು ಕೇಳ್ತಾ ನಾನು ಮೌನವಾಗಿ ಕುಳಿತೆ. ವಿಭೀಷಣ ನನ್ನೊಂದಿಗೆ ಮಾತಾಡ್ತಾ ಏನು ಹೇಳಿದ್ದಾನೆ ಅನ್ನೋದು ಗೊತ್ತಾಗಿದೋ ನಿನಗೆ? ಧರ್ಮಾತ್ಮನಾದ ಮಹಾತ್ಮನಾದಂತಹ ನಿನ್ನ ಮುಖಕಮಲ ಅನ್ನೋದು ಅರಳಬೇಕು, ಬಿಟ್ರೆ ಬಾಡಬಾರದು, ವ್ಯಾಕುಲವನ್ನು ತಾಳಬಾರದು ನೀನು. ಹಾ ಅಣ್ಣಯ್ಯ, ಏನು ಹೋರಾಟವನ್ನು ಮಾಡಿ ದುಷ್ಟರ ಹನನವನ್ನೇ ಮಾಡ್ತೇವೆ ಅನ್ನುವ ಸಂಕಲ್ಪದಿಂದಲೇ ನಾವು ಬಂದವರಿದ್ದೇವೆ. ಓಹೋ, ಯಾಕೆ ಚಿಂತೆ ಹೇಳಿ? ಆ ದುಷ್ಟನಾದಂತಹ ಕೂಳನಾದಂತಹ ಇಂದ್ರಾರಿಯನ್ನು ನಾನು ಕೊಂದು ಕೊಡ್ತೇನೆ. ಮಗನೇ, ಹೋರಾಟದ ಹುಮ್ಮಸ್ಸಿನಿಂದ ಎದ್ದು ಬಂದವ ನೀನು. ಹೌದು, ನಿನಗೆ ಸಾಮರ್ಥ್ಯ ಇಲ್ಲ ಅಂತ ಅಲ್ಲ, ಆದ್ರೆ ಎದುರಾಗಿರುವಂತಹ ಶತ್ರು ಹೇಗೆ ಅಂತ ನಾವು ಯೋಚನೆ ಮಾಡಬೇಕು. ವಿಭೀಷಣನೇ ಮಾತಾಡ್ತಾ ಇದ್ದ ಹಾಗೆ ಅವನು ಜಿತೇಂದ್ರನಿದ್ದಾನೆ. ಸರಿ, ಅಂಥವನನ್ನು ಹೊಡೆದಟ್ಟಬೇಕು ಅಂತ ಇದ್ರೆ, ಅವನನ್ನು ಕೊಲ್ಲಬೇಕು ಅಂತ ಇದ್ರೆ ಬೇರೆ ಬೇರೆ ರೀತಿಯ ವೃತ್ತಗಳನ್ನು ಆಚರಿಸುವವರು ಬೇಕು ಅಂತ ಹೇಳಿದ. ಆ ವೃತ್ತವನ್ನು ಆಚರಿಸುವವರು ನಮ್ಮಲ್ಲಿ ಯಾರಿದ್ದಾರೆ ಅಂತ ಯೋಚನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನೀನು ಎದ್ದು ಬಂದಿದ್ದಿ. ಸರಿ, ಇದು ಹುಮ್ಮಸ್ಸೋ ಉತ್ಸಾಹವೋ ಅಥವಾ ನಿಜವಾದ ಅರ್ಹತೆ ಇದು ನೀನು ಬಂದಿದೆಯೋ ಒಂದು ನನಗೆ ಅರ್ಥ ಆಗುವುದಿಲ್ಲ ಮಗನೇ. ಆದರೆ ನಿನ್ನ ಉತ್ಸಾಹಕ್ಕೆ ನಾನು ತಣ್ಣೀರನ್ನು ಎರಚುವುದಿಲ್ಲ. ಇಂದ್ರಾರಿ ಮೂಲ ನಿಕುಂಬಿಳೆಯಲ್ಲಿ ಯಾಗವನ್ನು ಮಾಡುತ್ತಾ ಇದ್ದಾನೆ. ಅವನ ಯಾಗಧ್ವಂಸವನ್ನು ಮಾಡುವುದರ ಮೂಲಕವಾಗಿ ಅವನಿಗೆ ಮರಣವನ್ನು ತಂದುಕೊಡಬೇಕು. ಆಡಿದನಲ್ಲ ವಿಭೀಷಣ, ಯಾಗಧ್ವಂಸವನ್ನು ಮಾಡುವ ಮುಖೇನವೇ ಇಂದ್ರಾರಿಯ ವಧೆಯಾಗಬೇಕು ಅಂತ. ಹೌದು, ಎಲ್ಲರಿಂದ ಸಲ್ಲದಂತಹ ಕಾರ್ಯ ಅಲ್ವೇ ಇದು? ವಿಭೀಷಣ ಆಡಿದ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ನಮ್ಮ ಸೇನೆಯಲ್ಲಿ ಯಾರಿದ್ದಾರೆ ಅವಂತವರು ಅಂತ ನೀನು ಚಿಂತಿತನಾದ ಹೊತ್ತಿಗೆ ನಾನು ಬಂದವನು. 12 ವರ್ಷ ನಿದ್ರಾಹಾರಗಳನ್ನು ತ್ಯಜಿಸುವವರು ಮಾತ್ರ ಕೊಲ್ಲುತ್ತಾರೆ ಅಂತ ಹೇಳಿದ. ಸರಿ, ಅವರು ಯಾರಿದ್ದಾರೆ ಎನ್ನುವ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಎಲ್ಲವನ್ನು ನಾನು ಕೇಳಿದ್ದೇನೆ ಅಣ್ಣಯ್ಯ. ಆದರೆ ವಿಸ್ತಾರವಾಗಿ ವಿಸ್ತೃತವಾಗಿ ನಿನ್ನಲ್ಲಿ ಹೇಳುವಂತಹ ಹೊತ್ತು ಇದಲ್ಲ. ಹೌದೇ? ಎಲ್ಲರಿಂದಲೂ ಸಲ್ಲದಂತಹ ಕಾರ್ಯವನ್ನು ನಾನು ಮಾಡಿ ಮುಗಿಸಿ ಬಂದೇ ನಿನ್ನಲ್ಲಿ ಮಾತನಾಡ್ತೇನೆ. ಒಂದು ಅಪ್ಪಣೆಯನ್ನು ಕೊಡ್ತೀವ, ರಣವೀಳ್ಯವನ್ನು ಕೊಡ್ತೀವಿ. ಪೂರ್ಣ ವಿಶ್ವಾಸ ಉಂಟಲ್ಲ? ಉಂಟೇ ಉಂಟು. ಒಳ್ಳೇದಪ್ಪ, ಸರಿ, ಹೋಗಿ ಬಾ. ಆದೀತು, ಸಿದ್ಧನಾಗುತ್ತೇನೆ. ಹನುಮಂತನೋ ಸುಷೇಣನೋ ವಿಭೀಷಣನೋ ಜಾಂಬವನ ಮೊದಲಾದವರನ್ನು ಕೂಡಿಕೊಂಡು ಯಾವ ಪ್ರದೇಶದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಾನೆ ಇಂದ್ರಾರಿ ಅನ್ನುವುದನ್ನು ವಿಭೀಷಣನ ಮುಖೇನ ತಿಳಿದು ಬಂದವರಿದ್ದೇವೆ. ನೋಡಿದ್ರು, ಭೂತಗಳು, ಬೇತಾಳಗಳು, ರಾಕ್ಷಸರು, ಪಿಶಾಚರು ಕೋಟೆಯ ರೀತಿಯಲ್ಲಿ ಇವನು ಮಾರಣವನ್ನು ಮಾಡುವಂತಹ ಸ್ಥಳವನ್ನು ಕಾಯ್ತಾ ಇದ್ದಾರೆ. ಕಪಿ ಸೇನೆಯನ್ನು ಕೂಡಿಕೊಂಡು ಎಲ್ಲವನ್ನೂ ಚಾನಹಾನಿ ಮಾಡ್ತಾ ಮುಂದೆ ಮುಂದೆ ಬಂದ್ರೆ ಕೂತಿದ್ದಾನಲ್ಲ ನೇರವಾದ ಹೋರಾಟದಿಂದ ನಮ್ಮನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗದೆ
ಏನೇನೋ ಮೋಸವನ್ನು ಮಾಡಿ ಮಾಯೆಯನ್ನು ಮಾಡಿ ಕಣ್ಣು ತಪ್ಪಿಸಿ ಈಗ ಬಂದು ಈ ಪ್ರದೇಶದಲ್ಲಿ ಮಾರಣವನ್ನು ಮಾಡ್ತಾ ಇದ್ದಿ. ಇದು ನಿನ್ನ ಎದುರಾಳಿಯಾಗಿ ಲಕ್ಷ್ಮಣ ಬಂದವನಿದ್ದಾನೆ. ಎದ್ದು ನಿಲ್ಲು. ಯಜ್ಞ ದೀಕ್ಷೆಯನ್ನು ಕೈಬಿಟ್ಟು ಕೈಯಲ್ಲಿ ಕೈದುವನ್ನು ಹಿಡಿದು ನಿನ್ನ ಮುಂಭಾಗದಲ್ಲಿ ನಿಂತಹ ಪ್ರತಿಭಟನೆಯಲ್ಲಿ ಹೋರಾಟಕ್ಕೆ ಸನ್ನದ್ಧನಾಗಯ್ಯ. ಏನು ಏನು ಎಷ್ಟನ್ನು ನಾನು ಮಾತನಾಡಿದರೂ ಉತ್ತೇಜಿಸಿದರೂ ಮೌನವಾಗಿ ಯಜ್ಞಕ್ಕೆ ಆಹುತಿಯನ್ನು ಕೊಡ್ತಾ ಇದ್ದಾನೆ. ತಡಮಾಡುವುದಲ್ಲ ದೈವದ್ರೋಹಿಯಾದಂತಹ ಈತನನ್ನು ಎಬ್ಬಿಸುವುದಕ್ಕೆ ಎಡಪಾದದಿಂದ ಈತನ ಕಪಾಲಕ್ಕೆ ತುಳಿತಾನಂತೆ ಲಕ್ಷ್ಮಣ, ದೀಕ್ಷಿತನಾಗಿದ್ದೆ ನಾನು. ನನ್ನದಾದಂತಹ ಲಕ್ಷ್ಯವನ್ನು ಈಡೇರಿಸುವ ನಿಟ್ಟಿನಲ್ಲಿ ಒಂದು ತೆರನಾದಂತಹ ಉಪಾಸನೆಯಲ್ಲೇ ಆಗಿದ್ದದ್ದು ಹೌದು ಎನ್ನುವುದನ್ನು ನೀನಾದರೂ ಮರೆಯಕೂಡದಿತ್ತು. ಸರಿ, ದೈವದ್ರೋಹಿ ನಾನಲ್ವೋ? ಓಹೋ, ದೈವಕ್ಕೆ ವಿರೋಧವಾದಂತಹ ಆಚಾರವನ್ನು ನಿನ್ನ ಕೃತಿಯ ಮೂಲಕವಾಗಿ ಇಲ್ಲೇ ಈಗ ಈ ಕ್ಷಣವೇ ಮಾಡಿ ತೋರಿಸಿಬಿಟ್ಟೆಯಲ್ಲ. ಭಗವಂತನ ಆರಾಧನೆಯಲ್ಲಿದ್ದಂತಹ ನನ್ನನ್ನು ಎಡಗಾಲ ತುಳಿತದಿಂದ ಎಬ್ಬಿಸಿದ್ದಲ್ಲ ನೀನು. ಪುತ್ಕರಿಸುವ ವಿಷದ ಕೆನ್ನಾಲಿಗೆಗಳನ್ನು ಕಾರಬಲ್ಲಂತಹ ಹಾವಿನ ಹೆಡೆಗೆ ನಿನ್ನ ಕಾಲಿನಿಂದ ತುಳಿದೆ ಅಂತ ತಿಳಿದುಕೋ. ದೀಕ್ಷೆಯನ್ನು ಬಿಟ್ಟು ಎದ್ದಿದ್ದೇನೆ, ರಥವನ್ನು ಏರಿ ನಿಂತಿದ್ದೇನೆ. ಸರಿ, ನೀನಿಲ್ಲಿಗೆ ಬರುವುದೇ ಹೌದಾದರೂ ನಿನ್ನ ಜನ್ಮದಲ್ಲಿ ಸಾಧ್ಯವೇನೋ? ನನ್ನ ಇರವನ್ನು ತೋರಿಸಿದವ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರದು? ಆಗುವುದಕ್ಕೆ ಸಂಬಂಧದಲ್ಲಿ ನನ್ನ ಅಪ್ಪನ ತಮ್ಮ ಚಿಕ್ಕಪ್ಪ ಬೀಳ್ತಾನೆ. ಆದ್ರೆ ಈ ಹೊತ್ತಿನಲ್ಲಿ ಅವನಿಗೆ ನಾನು ಹೇಳಬೇಕಾದ ಒಂದು ಸನ್ಮಾನದ ಹೆಸರು ಏನು ಬಲ್ಲಯ್ಯ? ಎನ್ನ ತೋರಿಸಿದ ಈ ಕುನ್ನಿ ನಿನ್ನನ್ನು ಕರ್ಕೊಂಡು ಬಂದನೋ ಬಂದ ನಾನು ಅಭಿಚಾರದಲ್ಲಿ ತೊಡಗಿದೆ ಅಂತ ನೀನು ಆರೋಪಿಸ್ತೀಯಾ? ಯಜ್ಞದಲ್ಲಿಯೇ ಹುಟ್ಟನ್ನು ಕಂಡವ ನೀನು ಕೂಡ. ಅನುಮಾನ ಏನು? ಪುತ್ರ ಕಾಮೇಷ್ಟಿ ಎನ್ನುವುದು ಅಭಿಚಾರಕ್ಕಿಂತ ಹೊರತಾದದ್ದಲ್ಲ, ಅಥರ್ವಣದಲ್ಲಿಯೇ ಇರುವಂತದ್ದದು. ಆದೀತು, ಅಲ್ಲಿಯೇ ಹುಟ್ಟನ್ನು ಕಂಡಿರುವ ನೀನು ಪಾಯಸದಲ್ಲಿ ಹುಟ್ಟಿದ ಹುಳವೇ. ನೀನು ನನಗೆ ಲಕ್ಷ್ಯ ಅಲ್ಲ, ನಿರ್ಲಕ್ಷ್ಯ. ಸಿದ್ಧನಾಗಂತೆ ಸಿದ್ಧನಾಗು, ತೋರಿಸುವ ಪರಾಕ್ರಮ. ಬಹಳ ಸುಲಭವಾಗಿ ನಮ್ಮ ಕುರಿತಾಗಿ ಆರೋಪವನ್ನು ಮಾಡ್ತಾ ಇದ್ದೀಂದ್ರಾರಿ. ಏನು ನೀನು ಯಜ್ಞವನ್ನು ಮಾಡದವನಲ್ಲ, ಈ ಮೊದಲು ನಾವು ತಿಳಿದವರೇ. 6-7 ಯಜ್ಞಗಳನ್ನು ಮಾಡಿ 8ನೇ ಯಜ್ಞಕ್ಕೆ ನೀನು ದೀಕ್ಷಿತನಾದ ಹೊತ್ತಿಗೆ ನಿನ್ನ ಅಪ್ಪವನ್ನು ನಿನ್ನನ್ನು ಎಬ್ಬಿಸಿದರಂತೆ. ಮಗನೇ, ನಮಗೆ ಯಜ್ಞ ಅನ್ನುವುದು ಯೋಗ್ಯವಾದದ್ದಲ್ಲ, ನಾವೇನಿದ್ರು ಪರಾಕ್ರಮದಿಂದ ಪಡೆಯಬೇಕು. ಆ ಹೊತ್ತಿಗೆ ನಿನ್ನ ಅಪ್ಪ ದೈವದ್ರೋಹಿ ಅಂತ ನಿನಗೆ ಗೊತ್ತಾಗಲಿಲ್ಲ. ಅಪ್ಪ ಹೇಳಿದ ಮಾತಿಗೆ ಸಮ್ಮತಿಸಿ ಆ ಕ್ಷಣ ಯಜ್ಞವನ್ನು ಬಿಟ್ಟ ಇದ್ದವನು. ಮತ್ತೆ ನಮ್ಮ ಕುರಿತಾಗಿ ಆಡ್ತಿ ಅಭಿಚಾರಿಕವಾದ ಪ್ರಯೋಗ. ನಿನಗೆ ಯಾರು ಹೇಳಿದ್ದದು ಅಭಿಚಾರಿಕ ಪ್ರಯೋಗ ಅಂತ? ಮತ್ತೆ ಅಥರ್ವ ವೇದ ಅಂತ ಹೇಳಿದ್ರೆ ಅದರಲ್ಲಿ ಋಗ್ವೇದದ ಮಂತ್ರಗಳುಂಟು. ನಮ್ಮ ಕೈಯಲ್ಲಿರುವಂತಹ ಆಯುಧವನ್ನು ನಮ್ಮ ಮುಂಭಾಗದಲ್ಲಿರುವ ಪರಾಕ್ರಮಿಯ ಮೇಲೆ ನಾವು ಪ್ರಯೋಗ ಮಾಡ್ತೇವೋ ಅಲ್ಲ ಸಣ್ಣ ಮಗುವಿನ ಮೇಲೆ ನಾವು ಪ್ರಯೋಗ ಮಾಡ್ತೇವೆ ಅನ್ನೋದನ್ನು ಹೊಂದಿಕೊಂಡಿರುವುದು ಅಥರ್ವ ವೇದದ ಮಂತ್ರವೇ ಆಗಲಿ. ಸತ್ಸಂಕಲ್ಪದಿಂದ ಮಾಡಿದೆವು ಅಂತಾದ್ರೆ ನಮ್ಮ ಆಗಿದ್ದವರು ಹುಟ್ಟುತ್ತಾರೆ. ಈ ರೀತಿಯಾದಂತಹ ಮಾಟದ ಮಾರಣದ ಯಾಗವನ್ನು ಮಾಡಿ ಮಾಂಸವನ್ನು ಮದ್ಯವನ್ನು ಆಹುತಿಯನ್ನಾಗಿ ಕೊಟ್ಟು ದೇವತೆಗಳನ್ನು ವಶೀಕರಿಸಿಕೊಂಡು ನೀವು ಮಾಡುವಂತಹ ಕಾರ್ಯ ಉಂಟಲ್ಲ, ಆ ಕಾರಣಕ್ಕಾಗಿ ನಿನ್ನನ್ನು ದೈವದ್ರೋಹಿ ಅಂತ ಆಡಿದೆ. ಕೇವಲ ದೈವದ್ರೋಹಿ ಮಾತ್ರ ಅಲ್ವೋ, ಎಷ್ಟು ಪರಾಕ್ರಮ ಇದ್ರೇನು, ಎಷ್ಟು ಹೋರಾಟವನ್ನು ಮಾಡಿದ್ರೇನು. ನಾರಿ ಚೋರನ ಅಣುಗ,
ಗೊತ್ತಾಗದ ಹಾಗೆ ಎಲ್ಲಿಂದಲೋ ಸ್ತ್ರೀಯನ್ನು ಕದ್ದುಕೊಂಡು ಬಂದವನ ಮಗನಾಗಿ ನಮ್ಮ ಮುಂಭಾಗದಲ್ಲಿ ಕಾಣಿಸಿಕೊಂಡವ ನೀನು ಮಾರಣ ಯಜ್ಞದಿಂದಲಾಗಿ ನಮ್ಮನ್ನು ಗಾರುಗೆಡಿಸ್ತೇನೆ ಅಂತ ನೀನು ಭಾವಿಸಿದ್ರೆ ಕೇವಲ ಕನಸಿನ ಗಂಟಾದೀತು ಜತನ. ಭಾರಿ ಜಾಪ ಎತ್ತಿದ್ದೇನು. ಲಕ್ಷ್ಮಣ, ನನ್ನಪ್ಪ ನಾರಿ ಚೋರ. ನಿಮ್ಮ ಕುಟುಂಬದಲ್ಲಿಯೂ ಭಾರಿ ಸಭ್ಯರೆಲ್ಲ ಇದ್ರು ಅಂತ ತಿಳಿಬೇಡುವ. ಓಹೋ, ದಂಡಕನೆನ್ನುವ ಗುರುಪುತ್ರಿಯಾದ ವಿರಜೆಯ ಮೇಲೆ ಕೈ ಹಾಕಿದ್ದರಿಂದಲೇ ಸರಿ ಅವ ಶಾಪಗ್ರಸ್ತನಾದದ್ದು ಎನ್ನುವುದನ್ನು ನೀನು ತಿಳಿ. ನನ್ನಪ್ಪ ಕಾರ್ಯ ಸಾಧನೆಗಾಗಿ ನಿನ್ನ ಅಣ್ಣನ ಹೆಂಡತಿಯನ್ನು ಅಪಹರಿಸಿದ್ದು ಹೌದು. ಅದೊಂದು ತಂತ್ರಗಾರಿಕೆ. ರಾಜಕೀಯದಲ್ಲೆಲ್ಲ ಇದ್ದದ್ದೇ. ಗೆಲ್ಲುವಲ್ಲಿ, ಒಬ್ಬನನ್ನು ಸೋಲಿಸುವಲ್ಲಿ ಶಾಸ್ತ್ರವೇ ಹೇಳಿದ ಮಾರ್ಗ. ವೈದಿ ಭಾವವು ಒಂದು, ಯಾನ ವಿಕ್ರಮ ಸಂಧಿ ನಿನಗೂ ಗೊತ್ತಲ್ಲ. ಆ ಮಾರ್ಗದ ಮೂಲಕವಾಗಿ ನಾವು ನಡೆದಿದ್ದೇವೆ. ಇವತ್ತಾದ್ರೂ ನೀನು ಬಂದಿದ್ಯಲ್ಲ, ಬಂದಿದ್ದೇನೆ. ನಿರಾಯುಧ ಅಂತ ತಿಳಿಬೇಡ. ಯಜ್ಞಕ್ಕೆ ಕೂತುಕೊಳ್ಳುವಾಗಲೇ ನಾವು ತಯಾರು ಮಾಡಿದ್ದೇವೆ. ಯಾರಾದ್ರೂ ಬಂದ್ರೆ ನಾಳೆಗೆ ಏನು ಅಂತ ಗೊತ್ತು. ಅಷ್ಟು ತಯಾರು ಮಾಡದೆ ಕೂತ್ಕೊಳ್ಳಿಲ್ಲ. ಭಾರಿ ಚಾಪವನ್ನು ಕೈಗೆತ್ತಿಕೊಂಡಿದ್ದೇನೆ. ಚಾಪ ಹಿಡಿದು ನಿಂತಿದ್ಯಲ್ಲ, ನಿನ್ನ ಛಾತಿ ಏನು ಅಂತ ತೋರಿಸುವ. ಕೇವಲ ಹೋರಾಟ ಮಾತ್ರವಲ್ಲ, ಎಷ್ಟಾದರೂ ಸರಿ ಕನ್ಯೆಯನ್ನು ಕದ್ದು ತಂದದ್ದು ಅಪರಾಧ ಅಂತ ಸಭಾಸ್ಥಾನದಲ್ಲಿ ನೀನು ಆಡಿದವ. ಆದ್ರೆ ಮುಂದೆ ನಾವು ಬಿಟ್ಟೆವು ಅಂತ ಆದರೆ ರಾಜಸಕ್ಕೆ ತೊಂದರೆ ಆದೀತು ಅಂತ. ಅಂದ್ರೆ ಅರ್ಥ ಏನು? ಅಂತರಂಗ ಒಂದು, ಬಹಿರಂಗ ಒಂದು ಅಂತ. ಹೋರಾಟ ಮಾಡುವುದಕ್ಕೆ ಮೊದಲೇ ಒಂದು ಸಂದೇಶ ನಾನು ನಿನಗೆ ಕೊಡ್ತೇನೆ. ಕೂಳನಾದಂತಹ ನಿನ್ನ ತಾತ ದುಷ್ಟನಾಗಿ ದೌಷ್ಟ್ಯವನ್ನೇ ಪ್ರಕಟಿಸ್ತ ಅರಿಯದಂತೆ ನಮ್ಮ ಮಾತೆಯಾದಂತಹ ಅತ್ತಿಗೆಯಾದಂತಹ ಸೀತಾದೇವಿಯನ್ನು ನಿನ್ನ ತಂದೆ ಕರ್ಕೊಂಡು ಬಂದಿದ್ದಾನೆ. ಈಗಲೂ ನಿನ್ನಲ್ಲಿ ಹೇಳ್ತೇನೆ, ಸೀತಾದೇವಿಯನ್ನು ಕರ್ಕೊಂಡು ಬಂದು ನಮ್ಮ ಅಣ್ಣನ ಪಾದಕ್ಕೊಪ್ಪಿಸಿ ತಾನು ಮಾಡಿದ್ದು ಅಪರಾಧ ಆಯಿತು ಅಂತ ಒಪ್ಪಿಕೊಂಡೆ ಅಂತ ಆದ್ರೆ ನಿಮ್ಮ ಎಲ್ಲರನ್ನು ಉಳಿಸ್ತೇನೆ, ಇಲ್ಲದೆ ಹೋದ್ರೆ ಸಮೂಲ ನಾಶವಾದೀತು. ನಮ್ಮಪ್ಪ ಕ್ಷಮಾಯಾಚನೆ ಮಾಡಬೇಕು. ನೀವು ದೊಡ್ಡವರು ಅಂತ ನಾವು ಕಾಲು ಹಿಡಿಬೇಕು, ಬೀಳಬೇಕು. ಏನನ್ನು? ನಿನ್ನಣ್ಣ ಮಾಡಿದ್ದು ಸರ್ವತಾ ತಪ್ಪಾಯಿತು ಅಂತ ಹೇಳಿ ನಮ್ಮಪ್ಪಯ್ಯನ ಕಾಲು ಹಿಡಿದು ತಮ್ಮಯ್ಯ ಅಂತ ಹೇಳಿದ್ರು. ತಂದಿರುವ ಸೀತೆಯನ್ನು ಮರಳಿ ಕೊಡುವ ಕಾಲ, ಕಾಲನ ಮನೆಗೆ ಹೋಗುವ ಕಾಲ ಬಂದ್ರು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನೋಡೋಣವಂತೆ ನೋಡೋಣ. ಚಕ್ರಾರಿಯೆಂಬ ಬಿರುದ ಹರ ಚಕ್ರಾರಿಯೆಂಬ ಬಿರುದ ಈವರೆಗೆ ಮೆರೆಸಿದೆನು ಮೂರ್ ಜಗದೇ. ಈವರೆಗೆ ಮೆರೆಸಿದ
ಸೋತಿರುವಂತಹ ನಾನು ಈ ಬಾಲಕನಲ್ಲಿ ಸೋತಿದ್ದೇನೆ ಅಂತಾದರೆ ಇವರು ಮನುಷ್ಯರಲ್ವೇ ಅಲ್ಲ, ಈತಗಳು ನರರಲ್ಲ. ಏನೋ ಒಂದು ತೆರನಾದಂತಹ ಸೋಲು ಈ ಕಾಲಕ್ಕೆ ನಮಗೆ ಬರ್ತಾ ಇದೆ ಅಂತಾದರೆ ಎಷ್ಟೋ ಕಾಲದಿಂದ ವಿರಾಜಮಾನವಾಗಿದ್ದದ್ದು ಅಳಿದು ಹೋಗುವ, ಅಲ್ಲ ನೆಲಸಮವಾಗುವಂತಹ ಕಾಲ ಸಮೀಪಿಸಿತು ಎನ್ನುವುದರಲ್ಲಿ ಸಂದೇಹ ಇಲ್ಲ. ಆದರೂ ನನ್ನ ಗುಟ್ಟೇನು ಎನ್ನುವುದನ್ನು ಇವ ತಿಳಿಯದೆ ಮುಂದುವರಿಯುವುದೇ ಹೌದು ಅಂತಾದ್ರೆ ಇವನಿಗೆ ನನ್ನ ಯಥಾರ್ಥವನ್ನು ಹೇಳಬೇಕಲ್ಲ. ಲಕ್ಷ್ಮಣ, 12 ಲಕ್ಷ್ಮಣ, ಇಂದ್ರಾರಿ ಮಹಾಸಾಧಕನಾದಂತಹ ನನ್ನ ತಪಸ್ಸಿಗೆ ಒಲಿದಿರುವಂತಹ ಬ್ರಹ್ಮದೇವರು ಬೇಕಾದದ್ದನ್ನೆಲ್ಲ ಒದಗಿಸಿದ ಕಾಲಕ್ಕೆ ಅವರಾಗೆ ಇಷ್ಟಪಟ್ಟು ನುಡಿದಿರುವಂತಹ ಮಾತು, ಅಭಿಚಾರದ ಮೂಲಕವಾಗಿ ಮರಣೋದ್ಧರವನ್ನು ಕೈಗೊಂಡು ಆ ಯಜ್ಞವೇದಿಯಿಂದಲೇ ಹುಟ್ಟಿ ಬರಬಹುದಾದಂತಹ ರಥ ಆಯುಧ ಸಮೇತನಾಗಿ ವಟವೃಕ್ಷ ಮೂಲವನ್ನು ನಾನು ಸೇರಿದರೆ ನನ್ನನ್ನು ಈ ಪ್ರಪಂಚದಲ್ಲಿ ಗೆಲ್ಲಬಲ್ಲ ಕೊಲ್ಲಬಲ್ಲ ಶಕ್ತಿಯೇ ಇಲ್ಲ. ಒಂದು ವೇಳೆ ಅರ್ಧದಲ್ಲಿಯೇ ನನ್ನ ಯಜ್ಞ ಭಂಗವಾಯಿತು ಅಂತಾದರೂ ನನ್ನನ್ನು ಕೆಡ ಹಾಕಬೇಕು, ನನ್ನನ್ನು ಮುಗಿಸಬೇಕು ಅಂತಾದ್ರೆ 12 ವರ್ಷ ನಿದ್ರಾ ಆಹಾರ ಮೈಥುನ ಈ ಮೂರನ್ನು ವರ್ಜಿಸಿರಬೇಕು. ಮನುಷ್ಯ ಮಾತ್ರರಿಂದ ಅದು ಸಾಧ್ಯವಾಗುವ ಕಾಲಘಟ್ಟ ಅಲ್ಲ. ನನಗೂ ನಿಮಗೂ ದ್ವೇಷ ಹುಟ್ಟಿದ್ದು ಕೇವಲ 10-11 ತಿಂಗಳ ಆಚೆಯಿಂದ ಬಿಟ್ರೆ ಅದಕ್ಕಿಂತ ಪೂರ್ವದಲ್ಲಿ ಏನೂ ಇಲ್ಲವಲ್ಲ. ಇಂದ್ರಜಿತುವನ್ನು ಕೊಲ್ಲುವುದಕ್ಕಾಗಿಯೇ ನೀನೇನು ವ್ರತಧಾರಿಯಾಗಿರುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾಕಂದ್ರೆ ರಾಮನಿಗೆ ನಾವೇನು ತಪ್ಪಿ ನಡೆದವರಲ್ಲ, ಸೀತಾಪಹಾರ ನಿಮಿತ್ತವಾಗಿ ನಮಗೆ ಕದನ. ಹಾಗಾದ್ರೆ ಹೇಗೆ ನಿನಗೆ ಸಾಧಿತವಾಗುವುದಕ್ಕೆ ಸಾಧ್ಯ? ಅಂತಹ ಒಂದು ವ್ರತವನ್ನು ಮಾಡದೇ ಇದ್ರೆ ನೀನಿಲ್ಲಿ ಮಾಡುತ್ತಿರುವಂತಹ ಯುದ್ಧವೇ ವೃತ ಅಂತಾಗಿ ಹೋದಿ. ಆದ್ದರಿಂದ ಹೇಳ್ತೇನೆ, ಏನದು ಹುಡುಗ, ಇನ್ನಾದ್ರೂ ಆಲೋಚನೆ ಮಾಡು, ಹೋಗಯ್ಯ ಹಿಂದೆ. ಕೊನೆಯ ಕಾಲದಲ್ಲಿ ಅಸಹಾಯಕನಾಗಿ ಆಡ್ತಾ ಇದ್ದಿ, ಇದನ್ನು ತಿಳಿದೇ ನಾನು ಬಂದವನಿದ್ದೇನೆ ಇಲ್ಲಿಗೆ. ಓಹೋ, ಯಾರು ಅಧರ್ಮಿಗಳಿದ್ದಾರೆ, ಯಾರು ದುಷ್ಟರಿದ್ದಾರೆ, ಅವರನ್ನು ಹನನ ಮಾಡುವುದಕ್ಕಾಗಿ ಭಗವಂತನೇ ಮೊದಲೇ ಸಿದ್ಧ ಮಾಡ್ತಾನೆ ಅನ್ನುವುದಕ್ಕೆ ಪ್ರತಿರೂಪವಾಗಿ ನಿನ್ನ ಮುಂಭಾಗದಲ್ಲಿ ಬಂದು ನಿಂತವನಿದ್ದೇನೆ. ನಿನ್ನನ್ನು ಕೊಲ್ಲುವುದಕ್ಕೆ ಯಾವ ವ್ರತವನ್ನು ಆಚರಿಸಬೇಕೋ ಅದನ್ನು ನಿನ್ನ ಚಿಕ್ಕಪ್ಪನಾದಂತಹ ವಿಭೀಷಣ ಮೊದಲೇ ಆಡಿದ್ದ. ಆಗ ನನ್ನ ಅಣ್ಣ ವ್ಯಾಕುಲನಾದ ಹೊತ್ತಿಗೆ ನಾನು ಬಂದವನಿದ್ದೇನೆ. ನಿನ್ನನ್ನು ಹನನ ಮಾಡಬಲ್ಲೆ ಅನ್ನುವಂತಹ ವಿಶ್ವಾಸ ನನಗುಂಟು. ಇದೋ ನಿನ್ನಲ್ಲಿ ಮಾತನ್ನು ಆಡ್ತಾ ಆಡ್ತಾ ಈ ವಿಶೇಷವಾದಂತಹ ಬ್ರಹ್ಮಾಸ್ತ್ರವನ್ನು ಧನುಸಿಗೆ ಹೂಡಿ ನಿನ್ನನ್ನು ಕತ್ತರಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಲಕ್ಷ್ಮಣ, ಏನದು? ಪೂರ್ವ ನಿಯೋಜಿತವಾಗಿಯೇ ನೀನು ನನ್ನನ್ನು ಕೊಲ್ಲುವುದಕ್ಕೆ ವ್ರತಸ್ಥನಾಗಿದ್ದಿ. ವಿಧಿಯೇ ನಿನ್ನನ್ನು ವ್ರತದ ಮೂಲಕವಾಗಿ ತಯಾರು ಮಾಡಿದ್ದಾನೆ ಅಂತಾದ್ರೆ ಸೀತಾ ನಿಮಿತ್ತವಾಗಿ ಕೈಗೊಂಡಿರುವಂತಹ ಯುದ್ಧದಲ್ಲಿ ಇಂದ್ರಜಿತ್ತು ಸತ್ತ ಅಂತ ನಾನು ಒಪ್ಪುವುದಿಲ್ಲ. ಮತ್ತೆ 12 ವರ್ಷ ಅಂತ ಹೇಳಿದ್ರೆ 11 ತಿಂಗಳ ಹಿಂದೆ ಹೌದಲ್ಲ? ಹೌದೇ. ಈಗ ಸೀತಾಪಹಾರ ಆಗಿ 11 ತಿಂಗಳು ಕಳೆದದ್ದಷ್ಟೇ. ಸರಿ. ಆ ಮೇಲಿನ ದ್ವೇಷದಲ್ಲಿಯೇ ಇಂದ್ರಜಿತ್ತು ನಿನಗೆ ಹಾಗೆ ಅಂತಾದ್ರೆ ನೀನು ಮೊದಲೇ ಸಾಧಿಸಿದಂತಹ ವ್ರತ ಹೇಗೆ ಉಪಯೋಗಕ್ಕೆ ಬೀಳುತ್ತದೆ? ಅಥವಾ ನೀನು ಹಾಗೊಂದು ವ್ರತವನ್ನು ಕೈಗೊಂಡಿದ್ದಿ ಅಂತಾದ್ರೆ ಇಂದ್ರಜಿತ್ತು ಹೀಗೊಬ್ಬ ಸಿಗ್ತಾನೆ ಎನ್ನುವುದು ಹೇಗೆ ಸಿದ್ಧವಾಗ್ತದೆ? ವಿಧಿ ನಮ್ಮನ್ನು ಕೊಲ್ತದೆ ಅಂತಾದ್ರೆ ನಾವು ನಿಮ್ಮನ್ನು ದೂರುವುದಿಲ್ಲ, ನಿಮ್ಮಲ್ಲಿ ಸೋತಿದ್ದೇವೆ ಅಂತಲೂ ಹೇಳುವುದಿಲ್ಲ. ಹಾಗಾದ್ರೆ ದೈವ ನಮ್ಮನ್ನು ಮುಗಿಸ್ತದೆ, ಅದಕ್ಕೆ ನಾವು ಪಶ್ಚಾತ್ತಾಪ ಪಡುವುದಿಲ್ಲ, ಯುದ್ಧಕ್ಕೆ ಸಿದ್ಧ. ಒಂದು ಮಾತಂತೂ ನೆನಪಿಟ್ಟುಕೋ, ಲಕ್ಷ್ಮಣನೇ ಪರಾಕ್ರಮ ಇದ್ದಾನೆ ಅಂತ ಯಾವ ಕಾಲಕ್ಕೂ ಆಡುವುದಿಲ್ಲ. ಭಗವಂತನ ಅನುಗ್ರಹ ಅನ್ನುವ ಭಾವದಿಂದಲೇ ನಮ್ಮ ಅಣ್ಣನಾದಂತಹ ರಾಮಚಂದ್ರ ಸತ್ಯಾತ್ಮನಿದ್ದಾನೆ, ಧರ್ಮಾತ್ಮನಿದ್ದಾನೆ. ಇದನ್ನು ಖಚಿತವಾಗಿ ನೆನಪಿಸಿಕೊಂಡು ಗುರುಗಳಾದಂತಹ ವಸಿಷ್ಠರನ್ನು ವಿಶ್ವಾಮಿತ್ರರನ್ನು ಸ್ಮರಿಸ್ತಾ ಈ ಬ್ರಹ್ಮಾಸ್ತ್ರವನ್ನು ಸಿಂಜಿನಿಗೆ ಹೂಡಿ ಪ್ರಯೋಗಿಸಿದ್ದೇನಂತ ನೋಡು.
ದುಷ್ಟನಾದಂತಹ ಇಂದ್ರಾರಿಯ ವಧೆಯಾಗಿದೆ. ದೇವತೆಗಳೆಲ್ಲ ಹೂಮಳೆಯನ್ನು ಸುರಿಸುವ ಮೂಲಕ ಒಳ್ಳೆಯದಾಯಿತು ಅನ್ನುವುದನ್ನೇ ಘೋಷಿಸ್ತಾ ಇದ್ದಾರೆ. ಈ ವಾರ್ತೆಯನ್ನು ಅರುಹುವುದಕ್ಕೆ ಬೇಕಾಗಿ ಎಲ್ಲರನ್ನು ಕೂಡಿಕೊಂಡು ನಮ್ಮ ಅಣ್ಣನಾದಂತಹ ರಾಮನ ಕಡೆಗೆ ಸಾಗುತ್ತೇನೆ.